ಕೆಲಸ ಮಾಡುವಂಥದ್ದು. ಕೆಲಸ ಮಾಡಿ ಅಂತ ಈಗ 2 BHK ಫ್ಲ್ಯಾಟ್ ಇದ್ದರೆ ನೆಕ್ಸ್ಟ್ 3 BHK ತೆಗಿತೇವೆ. ಸಪೋಸ್ ನನ್ನ ಹತ್ರ ವ್ಯಾಗನರ್ ಇದ್ದರೆ ನೆಕ್ಸ್ಟ್ ನಾನು ಯಾವುದಕ್ಕೆ ಹೋಗ್ತೇನೆ, ಇಕೋ ಸ್ಪೋರ್ಟ್ಸಿಗೆ ಹೋಗ್ತೇನೆ, ನೆಕ್ಸ್ಟ್ ನಾನು ಇನೋವಾಗೆ ಹೋಗ್ತೇನೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಮಾಡಲಿಕ್ಕೆ ಹೋಗುವಂಥದ್ದು. ವಿ ಆರ್ ವರ್ಕಿಂಗ್ ಆ್ಯಂಡ್ ವಿ ಆರ್ ಡೂಯಿಂಗ್ ಸೆನ್ಸ್ ಗ್ರಾಟಿಫಿಕೇಷನ್, ಅಂದರೆ ಇಂದ್ರಿಯ ಸುಖ ನಾವು ಮಾಡುವಂಥದ್ದು. ಬಂದ ಹಣದಲ್ಲಿ ನಾವು ನಮ್ಮ ಇದನ್ನು ಜಾಸ್ತಿ ಮಾಡುವಂಥದ್ದು. ದಿಸ್ ಈಸ್ ಕರ್ಮ. ಯೋಗ ಮೀನ್ಸ್ ಆ್ಯಡಿಂಗ್, ಕೃಷ್ಣನನ್ನು ಆ್ಯಡ್ ಮಾಡುವಂಥದ್ದು. ಕರ್ಮ ಯೋಗ, ಕೆಲಸದಲ್ಲಿ ಕೃಷ್ಣನ ಆ್ಯಡ್ ಮಾಡುವಂಥದ್ದು. ಇದು ಹೇಗೆ ಅಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಂಥದ್ದು ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ. ಸಕಾಮ ಕರ್ಮಯೋಗ ಅಂದರೆ ಸಪೋಸ್ ನಿಮ್ಮ ಹತ್ರ ಒಂದು ತೋಟ ಉಂಟು, ಮಾವಿನ ತೋಟ. ಮಾವಿನ ತೋಟದಲ್ಲಿ ಈ ಸಲ ನಿಮಗೆ 1,000 ಮಾವಿನ ಹಣ್ಣು ಆಗಿದೆ. ಎಕ್ಸಾಂಪಲ್ ಅಲ್ಫಾನ್ಸೋ ತುಂಬ ಕಾಸ್ಟ್ಲಿ, 200 ರೂಪಾಯಿ ಉಂಟು, ನಿಮಗೆ 120 ರೂಪಾಯಿ ಸಿಕ್ಕಿದೆ. ಅಂದರೆ ನೀವು ಹೋಲ್ಸೇಲಲ್ಲಿ ಮಾರಿದ್ದು 120 ಸಿಕ್ಕಿದೆ. ಸೊ 1 kgಯಲ್ಲಿ 3 ಹಣ್ಣು ಏನೋ ಬರ್ತದಲ್ಲ, 2, 3, 4, 5 ಬರ್ತದೆ. ಅಲ್ಫಾನ್ಸೋ 4, 5 ಬರ್ತದೆ. ಓಕೆ, ಹಾಗೆ ಅವರೇಜ್ 1,000 ಇದಾಗಿದೆ. ಅದರಲ್ಲಿ ಒಂದನ್ನು ಒಳ್ಳೆ ಮಾವಿನ ಹಣ್ಣನ್ನು ನೀವು ಭಗವಂತನಿಗೆ ಕೊಡ್ತಾ ಇದ್ದೀರಿ. 800 ನೀವು ಮಾರಿದ್ದೀರಿ, 199 ನೀವು ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆಲ್ಲ ಕೊಟ್ಟಿದ್ದೀರಿ, ಮನೆ ಹತ್ತಿರದವರಿಗೆಲ್ಲ. ಒಂದು ಭಗವಂತನಿಗೆ ಕೊಟ್ಟಿದ್ದೀರಿ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಭಗವಂತನಿಗೆ ಕೊಟ್ಟಿದ್ದೀರಿ. ದಿಸ್ ಈಸ್ ಸಕಾಮ ಕರ್ಮಯೋಗ. ಸಕಾಮ ಕರ್ಮಯೋಗದಲ್ಲಿ ಅವನಿಗೆ ಕೆಲಸದಲ್ಲಿ ಕೂಡ ಆಸಕ್ತಿ ಉಂಟು, ಫಲದಲ್ಲಿ ಕೂಡ ಆಸಕ್ತಿ ಉಂಟು. ಕೆಲಸ ಮಾಡ್ತಾ ಇದ್ದಾನೆ, ಅದರಲ್ಲಿ ಆಸಕ್ತಿ ಉಂಟು. ಫಲ ಕೂಡ ಎಲ್ಲ ಕೊಡಲಿಲ್ಲ, ಒಂದು ಕೊಟ್ಟಿದ್ದಾನೆ, ಬಟ್ ಕೊಟ್ಟಿದ್ದಾನೆ, ಸ್ಟಾರ್ಟ್ ಮಾಡಿದ್ದಾನೆ. ಸೊ ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು ಕ್ರೆಡಿಟ್ ಕೊಡಬೇಕು. ದಿಸ್ ಈಸ್ ಸಕಾಮ ಕರ್ಮಯೋಗ. ಇದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ನೆಕ್ಸ್ಟ್ ಬರುವಂಥದ್ದು ನಿಷ್ಕಾಮ ಕರ್ಮಯೋಗ. ನಿಷ್ಕಾಮ ಕರ್ಮಯೋಗ ಅಂದರೆ 1,000 ಮಾವಿನ ಹಣ್ಣು ಆಗಿದೆ ತೋಟದಲ್ಲಿ, 1,000 ಕೂಡ ಭಗವಂತನಿಗೆ ಕೊಡುವಂಥದ್ದು. ಫಲದಲ್ಲಿ ಆಸಕ್ತಿ ಇಲ್ಲ ಅವನಿಗೆ, ಕೆಲಸದಲ್ಲಿ ಆಸಕ್ತಿ ಉಂಟು. ಕೆಲಸದಲ್ಲಿ ಆಸಕ್ತಿ ಉಂಟು ಅವನಿಗೆ. ನೆಕ್ಸ್ಟ್ ಬರುವಂಥದ್ದು ಭಕ್ತಿಯೋಗ. ಭಕ್ತಿಯೋಗ ಅಂದರೆ ಫಲದಲ್ಲಿ ಕೂಡ ಆಸಕ್ತಿ ಇಲ್ಲ, ಕೆಲಸದಲ್ಲಿ ಕೂಡ ಆಸಕ್ತಿ ಇಲ್ಲ. ಅಂದರೆ ಫಲ ಕೂಡ ಭಗವಂತನಿಗೆ ಕೊಡುವಂಥದ್ದು, ಕೆಲಸ ಕೂಡ ಭಗವಂತನಿಗೆ ಮಾಡುವಂಥದ್ದು. ಹಾಗಾಗಿ ಹೈಯರ್ ಭಗವಂತ ತೋರಿಸಿ ಹೋಗ್ತಾನೆ. ಅಲ್ಟಿಮೇಟ್ ಆಗಿ ಭಕ್ತಿ ಯೋಗಕ್ಕೆ ಬರಬೇಕು. ಫಸ್ಟಿಗೆ ಸಕಾಮ ಕರ್ಮಯೋಗದಿಂದ ಫಸ್ಟಿಗೆ ಕರ್ಮಕಾಂಡ, ನೆಕ್ಸ್ಟ್ ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಮತ್ತು ಭಕ್ತಿ ಯೋಗ. ಹಾಗಾಗಿ ಈ ರೀತಿ ಇದೆಲ್ಲ ಉಂಟು. ಹಾಗೆ ಕರ್ಮಯೋಗ ಅಂದರೆ, ಯೋಗ ಅಂದರೆ ಆ್ಯಡಿಂಗ್, ಆ್ಯಡ್ ಮಾಡುವಂಥದ್ದು. ವಿಯೋಗ ಅಂದರೆ ಎಂತ? ಬಿಡು, ಸಬ್ಟ್ರಾಕ್ಟ್. ದಿಸ್ ಆ್ಯಡ್. ಯೋಗ ಅಂದರೆ ಆ್ಯಡ್, ವಿಯೋಗ ಅಂದರೆ ಸಬ್ಟ್ರಾಕ್ಟ್. ಸೊ ಯೋಗ ಅಂದರೆ ಯಾರನ್ನು ಆ್ಯಡ್ ಮಾಡುವಂಥ ಕರ್ಮದಲ್ಲಿ? ಭಗವಂತನ ಆ್ಯಡ್ ಮಾಡುವಂಥದ್ದು. ಈಗ ಭಗವಂತ ನಾವು ಮಾಡ್ತಾ ಇದ್ದೇವೆ, ಕರ್ಮ ಮಾಡ್ತಾ ಇದ್ದೇವೆ, ಭಗವಂತ ಇಲ್ಲ, ಇದ್ದಾನೆ. ಆದರೆ ಭಗವಂತನಿಗೆ ನಾವು ಲೀಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ, ತುಂಬ ಲೀಸ್ಟ್. ನನ್ನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇದು 10 ವರ್ಷದ ಹಿಂದೆ ಒಬ್ಬರು ಗೃಹ ಪ್ರವೇಶಕ್ಕೆ ಕರೆದಿದ್ರು. ನಾನು ಹೋದೆ. 2 ಕೋಟಿಯ ಮನೆ ಕಟ್ಟಿದ್ರು 10 ವರ್ಷದ ಹಿಂದೆ. ಅದು ದೊಡ್ಡದೇ ವಿಷಯ. ಹಾಗೆ ಮನೆಯೆಲ್ಲ ನೋಡಿದೆ. ನಾನು ಜಸ್ಟ್ ಅವ್ರು ಕೇಳಿದ್ದು, ಇದು ನಿಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ಬಂದದ ಅಂತ. ಅವರು ನಾನು ಸ್ವಂತ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದರು. ಕಷ್ಟಪಟ್ಟರು, ನಾನು 10 ವರ್ಷ ದುಡ್ದು ಕಷ್ಟಪಟ್ಟು ಬೆವರು ಇದು ಸುರಿಸಿ ನಾನು ಇದು ಜಾಗವನ್ನು ಪರ್ಚೇಸ್ ಮಾಡಿದ್ದು. ಮತ್ತು ಇದು ಮನೆ ಕೂಡ ಹಾಗೆ 2 ಕೋಟಿ ಆಗಿದೆ, 1 ಕೋಟಿ ಲೋನ್ ಮಾಡಿದೆ, 1 ಕೋಟಿ ನಾನು ಕೂಡಿಟ್ಟು ಮಾಡಿದ್ದು ಅಂತ ಹೇಳಿದರು. ಆಯಿತು ಅಂತೇಳಿ ನಾನು ಎಂತ ಮಾತಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಕಡೆಗೆ ತೋರಿಸಿದರು, ಎಲ್ಲ ರೂಮೆಲ್ಲ ತೋರಿಸಿದರು, ದೊಡ್ಡ ರೂಮೆಲ್ಲ ಮಾಡಿದರು.
ಕಾಟ್, 2 ಲಕ್ಷದ ಕಾಟ್, ಎಂಥ ಸಾಗುಣಿ ಹೇಳ್ತೇವಲ್ಲ ಅದರದ್ದು, ಮತ್ತು ಕರ್ಲಾನ್ ಬೆಡ್ 1.5 ಲಕ್ಷದ್ದು, ಇದೆಲ್ಲ ತೋರಿಸಿದ್ರು. ಲಾಸ್ಟಿಗೆ ನಾನು ದೇವರ ಕೋಣೆ, ದೇವರನ್ನು ಈ ಸಣ್ಣ ಮನೆಯಲ್ಲಿಟ್ಟಿದ್ದಾರೆ ಫೋಟೋವನ್ನು, ಕೋಣೆ ಇಲ್ಲ, ಮೂಲೆಯಲ್ಲಿ ಇಟ್ಟಿದ್ದಾರೆ. ನಾವು ಎಂತಂದರೆ ಈ ಪೊರ್ಕೆ ಇಡಿಸುಡಿಯನ್ನು ಇಡ್ತೇವಲ್ಲ ಹಾಗೆ ಕಾರ್ನರಲ್ಲಿ ಉಂಟು. ದೇವರಿಗೆ ಲೀಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದರ ಅರ್ಥ ಎಂತ? ಇದರಂತ ಅರ್ಥ ಎಂತ ಅಂದರೆ ಪ್ರೀವಿಯಸ್ ಲೈಫ್ ಇದು ಪುಣ್ಯ ಉಂಟು, ಈಸ್ ಎಕ್ಸ್ಪೀರಿಯನ್ಸಿಂಗ್ ದ್ಯಾಟ್, ಅದನ್ನೀಗ ಅವರು ಅನುಭವಿಸ್ತಾ ಇದ್ದಾರೆ. ಆ್ಯಸ್ ಸೂನ್ ಆ್ಯಸ್ ಪುಣ್ಯ ಮುಗಿದ ಕೂಡಲೇ ಎಗೇನ್ ಹಿ ಹ್ಯಾಸ್ ಟು ಸಫರ್. ಪುಣ್ಯ ಇರುವಾಗ ಅದು ಅನುಭವಿಸ್ತಾ ಇದ್ದಾರೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ನಾವು ಟೋಟಲಿ ಭಗವಂತನನ್ನು ಮೂಲೆಗೆ ಹಾಕಿದ್ದೇವೆ. ಈಗ ನಾನು ಎಕ್ಸಾಂಪಲ್ ಯಾಕೆ ಹೇಳಿದಂದರೆ, ಅವರೊಂದು ದೊಡ್ಡ ಮನೆಯಲ್ಲಿ ದೇವರನ್ನು ಸಣ್ಣ ಫೋಟೋ ಇಟ್ಟು ಮೂಲೆಯಲ್ಲಿ ಇಟ್ಟಿದ್ದಾರೆ. ಪ್ರಭುಪಾದ ಹೇಳುವಂಥ ಕೃಷ್ಣ ಇಸ್ ದ ಕಿಂಗ್, ಈ ಶುಡ್ ಬಿ ಅಟ್ ದ ಸೆಂಟರ್ ಆಫ್ ದಿ ಬೋಷನ್. ಈಗ ಮನೆ ಅಂದರೆ ದೇವರ ಮಂಟಪ ದೊಡ್ಡದಿರಬೇಕು. ಈಗ ನೋಡಿ ಇಲ್ಲಿ ಸೆಂಟ್ರಲ್ಲಿ ದೇವರು, ಭಗವಂತ ಯಾವಾಗಲೂ ಸೆಂಟರ್. ಈಸ್ ರಾಜ, ಈಸ್ ದ ಕಿಂಗ್. ನಾವು ರಾಜನಿಗೆ ಎಷ್ಟು ಮರ್ಯಾದೆ ಕೊಡ್ತೇವೆ ಅದಕ್ಕಿಂತ ಜಾಸ್ತಿ ಕೃಷ್ಣನಿಗೆ ಮರ್ಯಾದೆ ಕೊಡಬೇಕಂತೆ. ಆ ರೀತಿ ಇಟ್ಟರೆ ಭಗವಂತ ನಮ್ಮನ್ನು ಅದೇ ರೀತಿ ಇಡ್ತಾನೆ. ನಾವು ಆ ರೀತಿ ಇಟ್ಟಿದ್ರೆ ನಮಗೆ ಕೂಡ ಉಂಟು. ಎಸ್, ಈಗ ನಾವು ಕರ್ಮಯೋಗಕ್ಕೆ ಹೋಗುವ. ಹರೇ ಕೃಷ್ಣ. ಎಸ್, ಇದು ಇಂಟ್ರೊಡಕ್ಷನ್. ಈಗ ನಾವು ನೋಡುವ ಒಳಗೆ ಎಂತ ಉಂಟ. ಹರೇ ಕೃಷ್ಣ. ಎಸ್, ಅಧ್ಯಾಯ 3ರ ಅವಲೋಕನ. ಅರ್ಜುನನ ಗೊಂದಲ, ವೈರಾಗ್ಯ ಅಥವಾ ಕ್ರಿಯೆ. ಅರ್ಜುನ ಹೇಳುವಂಥದ್ದು, ನಾನೆಲ್ಲ ಬಿಟ್ಟು ಕಾಡಿಗೆ ಹೋಗಬೇಕಾ ಅಂತ, ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕಾ ಕೇಳ್ತಾನೆ. ನೆಕ್ಸ್ಟ್, ಜ್ಞಾನ ಯೋಗಕ್ಕಿಂತ ನಿಷ್ಕಾಮ ಕರ್ಮಯೋಗ ಉತ್ತಮ. ಇದು 12ನೇ ಅಧ್ಯಾಯದಲ್ಲಿ ಬರ್ತದೆ. 8 ಶ್ಲೋಕದಲ್ಲಿ ಅನನ್ಯ ಭಕ್ತಿ, 9 ಶ್ಲೋಕದಲ್ಲಿ ಸಾಧನ ಭಕ್ತಿ ಮತ್ತು ನಿಷ್ಕಾಮ ಕರ್ಮಯೋಗ, 10 ಶ್ಲೋಕದಲ್ಲಿ, 11 ಶ್ಲೋಕದಲ್ಲಿ ಸಕಾಮ ಕರ್ಮಯೋಗ ಮತ್ತು 12 ಶ್ಲೋಕದಲ್ಲಿ ಕರ್ಮಫಲ ತ್ಯಾಗ, ಜ್ಞಾನ, ಧ್ಯಾನ, ಜ್ಞಾನ. ಆದರೆ ಹೈಯೆಸ್ಟ್ ಅನನ್ಯ ಭಕ್ತಿ. ಭಗವಂತಲ್ಲಿ ಹೇಳಿದ್ದಾನೆ, ಜನರೆಂತಂದರೆ ಜ್ಞಾನ ಜ್ಞಾನ ನಾನು ಜ್ಞಾನಿ ಆಗಬೇಕು, ಅದು ಲಾಸ್ಟ್. ನಾನು ಧ್ಯಾನ ಮಾಡಬೇಕು, ಅದು 6th. ಅದಕ್ಕಿಂತ ಮುಂಚೆ ಕರ್ಮಫಲ ತ್ಯಾಗ, ಅದಕ್ಕಿಂತ ಮುಂಚೆ ಸಕಾಮ ಕರ್ಮಯೋಗ, ಅದಕ್ಕಿಂತ ಮುಂಚೆ ನಿಷ್ಕಾಮ ಕರ್ಮಯೋಗ, ಅದಕ್ಕಿಂತ ಸಾಧನ ಭಕ್ತಿ, ಅದಕ್ಕಿಂತ ಮುಂಚೆ ಫಸ್ಟ್ ಇರುವಂಥದ್ದು ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂದರೆ ಸವೇ ಪುಂಸಾ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಹಯೇತುಕಿ ಅಪ್ರತಿಯತ ಯೇ ಆತ್ಮ ಸುಪ್ರಸೀದತಿ. ಹಯೇತುಕಿ ಅಂದರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಅಪ್ರತಿಯತ 24 ಗಂಟೆ. ಆದರೆ ನಮಗೀಗ ನಾವು ಈಗ ಮಾಡುವಂಥದ್ದು ಎಕ್ಸ್ಪೆಕ್ಟೇಷನ್ ಇಟ್ಟು, ನಾವು ಕಣ್ಣು ಮುಚ್ಚಿದ್ರೆ ನಮಗೆ ಬರುವಂಥದ್ದು ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಕ್ಕ, ಅಣ್ಣ, ಇದೇ ಬರುವಂಥ. ಕೃಷ್ಣ ಬರೋದಿಲ್ಲ. ಹಾಗೆ ನಮ್ಮದು ಎಕ್ಸ್ಪೆಕ್ಟೇಷನ್ ಉಂಟು. ಈಗ ನಾವು ಅನನ್ಯ ಭಕ್ತಿಗಿಲ್ಲ. ಅದಕ್ಕೆ ಭಗವಂತ ಎಲ್ಲಿಂದ ಜ್ಞಾನ ಮಾಡು, ಧ್ಯಾನ ಮಾಡು, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾನೆ. ಕರ್ಮಫಲ ತ್ಯಾಗ ಮಾಡು, ಸಕಾಮ ಕರ್ಮಯೋಗ ಮಾಡು, ಮತ್ತು ನಿಷ್ಕಾಮ ಮಾಡು, ಮತ್ತು ಸಾಧನ ಭಕ್ತಿ ಮಾಡು, ಮತ್ತು ನೀನು ಅನನ್ಯ ಭಕ್ತಿಗೆ ಬಾ ಅಂತ. ಗೋಲ್ ಎಂತ ಅನನ್ಯ ಭಕ್ತಿ. ಹಾಗೆ ಜ್ಞಾನ ಯೋಗಕ್ಕಿಂತ ನಿಷ್ಕಾಮ ಕರ್ಮಯೋಗ ಉತ್ತಮ, ಜ್ಞಾನಕ್ಕಿಂತ ನಿಷ್ಕಾಮ ಉತ್ತಮ. ಏಕೆಂದರೆ ಜ್ಞಾನ 7th ಪ್ಲೇಸಲ್ಲಿ ಉಂಟು, ನಿಷ್ಕಾಮ ಕರ್ಮಯೋಗ ಅದು 3rd ಪ್ಲೇಸಲ್ಲಿ ಉಂಟು. ಹಾಗಾಗಿ ಅದು ಉತ್ತಮ. ಕರ್ಮಕಾಂಡದಿಂದ ಕರ್ಮಯೋಗ. ಕರ್ಮಕಾಂಡ ಅಂದರೆ ಎಂತ? ನಾವು ಜ್ಯೋತಿಷರ ಹತ್ರ ಹೋಗ್ತೇವೆ, ಅವ್ರು ಹೇಳ್ತಾರೆ ಈ ಪೂಜೆ ಮಾಡು ಧನ ಲಾಭ ಆಗ್ತದೆ, ಈ ಪೂಜೆ ಮಾಡು ಪುತ್ರ ಲಾಭ ಆಗ್ತದೆ, ಧನಂ ದೇಯಿ ಪುತ್ರಂ ದೇಯಿ ಆ ದೇಯಿ ಈ ದೇಯಿ ಈ ದೇಯಿ. ತುಂಬ ಡಿಸೈರ್ ಇರ್ತದೆ. ತುಂಬ ರೇಷನ್ ಅಂಗಡಿಗೆ ಹೋಗುವ ಎಷ್ಟು ನಮ್ಮ ಲಿಸ್ಟ್ ಇದೆ, ಅದೇ ನಮ್ಮ ತುಂಬ ಲಿಸ್ಟ್ ಇರ್ತದೆ. ದಟ್ ಈಸ್ ನೋನ್ ಆಸ್ ಕರ್ಮಕಾಂಡ. ಕರ್ಮಕಾಂಡಕ್ಕಿಂತ ಕರ್ಮಯೋಗ ಇಸ್ ಉತ್ತಮ. ಕರ್ಮಯೋಗದಲ್ಲಿ ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಉಂಟು. ನೆಕ್ಸ್ಟಿಗೆ ನಿಷ್ಕಾಮ ಕರ್ಮಯೋಗವು ಸರಿಯಾದ ಉದಾಹರಣೆಯನ್ನು ನೀಡುತ್ತದೆ. ನೆಕ್ಸ್ಟ್ ಲಾಸ್ಟ್ ಇದು, ಅದು 17ರಿಂದ 35 ಶ್ಲೋಕ. ಕರ್ಮಕಾಂಡದಿಂದ ಕರ್ಮಯೋಗ 10ರಿಂದ 16 ಶ್ಲೋಕ. ಲಾಸ್ಟಿಗೆ 36ರಿಂದ 43 ಕಾಮವನ್ನು ಜಯಿಸುವುದು ದೊಡ್ಡ ಶತ್ರು. ಎಸ್, ಸರಿ ಕೃಷ್ಣ. ಎಸ್, ಶ್ಲೋಕ 3ನೇ ಅಧ್ಯಾಯದು 20ನೇ ಶ್ಲೋಕ. ಕರ್ಮಣ ಏವ ಈಶಂ ಶೇದ್ದೆ
ಆಸಿತ ಜನಕಾದಯ ಲೋಕ ಸಂಗ್ರಾಮೇವಾಪಿ ಸಂಪಶ್ಯನ್ ಕರ್ತುಂ ಅರಸೇ. ಅನುವಾದ: ಜನಕನಂತ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆ ಪಡೆದರು. ಆದ್ದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಈಗ ಜನಕ ಮಹಾರಾಜ್ ಅವ್ರದ್ದೊಂದು ಎಕ್ಸಾಂಪಲ್. ಜನಕ ಮಹಾರಾಜ್ ಅವರ ರಾಜ್ಯದಲ್ಲಿರ್ತಾರೆ ಮತ್ತು ಬೇರೆಲ್ಲ ರಾಜರುಗಳು ಹೀಗಿರ್ತಾರೆ. ಆಗ ಸಡನ್ ಒಂದು ನ್ಯೂಸ್ ಬರ್ತದೆ, ಬೆಂಕಿ ಹಿಡಿತಂತ ರಾಜ್ಯದಲ್ಲಿ. ಇದು ಬೇರೆ ಬೇರೆ ಕಡೆ ರಾಜರೆಲ್ಲಿದ್ದಾರೆ, ಅವರೆಲ್ಲ ಓಡಿ ಹೋಗ್ತಾರೆ. ಬೆಂಕಿ ಹಿಡಿದು ಅಂತ ಎಲ್ಲ ಓಡಿ ಜನಕ ಮಹಾರಾಜ್ ಸೀಟಲ್ಲೇ ಇದ್ದಾರೆ. ಜನಕ ಮಹಾರಾಜದು ರಾಜ್ಯದಲ್ಲಿ ಆದದ್ದು. ಆದರೆ ಈಸ್ ಟೋಟಲಿ ಎಂತ ಅವ್ರು ಡಿಸ್ಟರ್ಬ್ ಆಗಲಿಲ್ಲ, ಅವರು ಪೀಸ್ಫುಲ್. ಯಾಕೆಂದರೆ ಈಸ್ ಎ ಡಿವೋಟಿ. 12 ಮಹಾಜನರಲ್ಲಿ ಜನಕ ಮಹಾರಾಜ್ ಒಬ್ಬರು. ಸ್ವಯಂಭೂ ನಾರದ ಶಂಭೋ ಕುಮಾರೋ ಕಪಿಲೋ ಮನೋ ಪ್ರಹ್ಲಾದ ಜನಕ ಭೀಷ್ಮ ಬಲಿರ್ವಯಾಸಕಿ ವಯಂ. ಪ್ರಹ್ಲಾದ, ಜನಕ, ಭೀಷ್ಮ. ಜನಕ ಮಹಾರಾಜ್ ಇದು ಮಹಾಜನ. ಹಾಗೆ ಭಾಗವತಮಲ್ಲಿ ಈ 12 ಮಹಾಜನರ ಭಗವಂತನನ್ನು ಗ್ಲೋರಿಫೈ ಮಾಡುವಂಥದ್ದುಂಟು. ಈಸ್ ಎ ಮಹಾಜನ. ಹಾಗಾಗಿ ಅವರು ಪ್ಯಾನಿಕ್ ಆಗಲಿಲ್ಲ. ಈಗ ಸಪೋಸ್ ನಮ್ಮ ಮನೆಯಿಂದ ಬೆಂಕಿ ಹೊಡೆದು ನಾವು ಬೆಂಕಿ ಅಂತ ನಾವು ಪ್ಯಾನಿಕ್ ಆಗ್ತೇವೆ. ಅನ್ಲೆಸ್ ಯು ಆರ್ ಇನ್ ಫುಲ್ಲಿ ಕೃಷ್ಣ ಕಾನ್ಷಿಯಸ್ನೆಸ್, ನಾವು ಈ ರೀತಿ ಆಗ್ತೇವೆ. ಏಕೆಂದರೆ ಮೀನನ್ನು ನೀರಿಂದ ತೆಗೆಯುವಾಗ ಹೇಗೆ ಟ್ರಾಪಿಂಗ್ ಕಂಡೀಷನ್ ಪಟ್ ಆಗ್ತೇವೆ, ನಾವು ಆಗ್ತೇವೆ. ಆದರೆ ಜನಕನಂತ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದು ನೋಡಿ, ಅವರು ಮಾಡಿದ್ದಾರೆ. ಈಸ್ ಮಹಾಜನ, ನಿಯಮಿತ ಕರ್ಮ ಮಾಡಿದ್ದಾರೆ. ಸೊ ನಾವು ಕರ್ಮ ಮಾಡಬೇಕಂತೆ. ಆದರೆ ಯಾವ ರೀತಿಯ ಕರ್ಮ? ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ. ಡೂ ಯುವರ್ ಡ್ಯೂಟಿ. ಬಟ್ ಹೇಗೆ ಅಂದರೆ ನೋಡಿ, ಭಗವಂತ ಹೇಳುವಂಥದ್ದು ಅರ್ಜುನನಿಗೆ, ಮಾಂ ಅನುಸ್ಮರ ಯುದ್ಧಚ. ನೀನು ಯುದ್ಧ ಮಾಡು, ನನ್ನನ್ನು ಸ್ಮರಣೆ ಮಾಡು. ಯುದ್ಧ ಮಾಡು ಅಂದರೆ ಕ್ಷತ್ರಿಯನ ಡ್ಯೂಟಿ ಅಂತ ಯುದ್ಧ ಮಾಡುವಂಥದ್ದು. ಆದರೆ ನನ್ನನ್ನು ಸ್ಮರಣೆ ಮಾಡಿ ಯುದ್ಧ ಮಾಡು. ಹೀಗೇಗಂದರೆ ಈ ರೈಲ್ವೆ ಟ್ರ್ಯಾಕ್, ಟ್ರೈನಿನ ಟ್ರ್ಯಾಕ್ ನೀವು ನೋಡಿದ್ದೀರಿ, 2 ಉಂಟಲ್ಲ. ಹೇಗೆಂದರೆ ಒಂದು ಸೈಡ್ ಮೆಟೀರಿಯಲ್, ಒಂದು ಸೈಡ್ ಸ್ಪಿರಿಚುವಲ್. ಈಗ ಸ್ಟೂಡೆಂಟಿಗೆ ಎಂತ ಮಾಡಬೇಕು? ಈಗ 2 ಟ್ರ್ಯಾಕ್ ಉಂಟು. ಎಸ್, ಸ್ಟೂಡೆಂಟ್ ಅಂತ ಕೇಳುವಂಥ ನಾನು. ರೈಲ್ವೆದು 2 ಟ್ರ್ಯಾಕ್ ಉಂಟು. ಎಂತ ಮಾಡಬೇಕು? ಮೆಟೀರಿಯಲ್ ಮತ್ತು ಸ್ಪಿರಿಚುವಲ್. ಹೇಗೆ? ಮೆಟೀರಿಯಲಲ್ಲಿ ಎಂತ ಮಾಡಬೇಕು? ಸ್ಟಡಿ. ಎಸ್, ಅವಳು ಹೇಳಬೇಕು, ಅದಕ್ಕೆ ನಾವು ಹೇಳಿ. ಸ್ಪಿರಿಚುವಲಲ್ಲಿ ಎಂತ ಮಾಡಬೇಕು? ಭಗವದ್ಗೀತೆ ಓದಬೇಕು, ಭಗವಂತನ ಭಕ್ತಿ ಮಾಡಬೇಕು. 2 ಕೂಡ ಒಟ್ಟೊಟ್ಟಿಗೆ ಹೋಗಬೇಕು. ಖಾಲಿ ನಾವು ಕಲಿತರೆ ಎಂತ ಆಗ್ತದೆ? ಅಟ್ ಎ ಟೈಮ್ ನಮಗೆ ಕೆಲಸ ಸಿಗ್ಬೋದು, ಎಲ್ಲ ಆಗ್ಬೋದು, ಆದರೆ ನಮಗೆ ಶಾಂತಿ ಸಿಗುವುದಿಲ್ಲ. ಯು ಕ್ಯಾನ್ ಅರ್ನ್ ಮನಿ, ಹಣ ನೀವು ಸಂಪಾದನೆ ಮಾಡ್ಬೋದು, ಆದರೆ ಈ ಶಾಂತಿಯನ್ನು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಭಗವದ್ಗೀತೆ ಮಾತ್ರ ಕೊಡುವಂಥದ್ದು. ಹಾಗಾಗಿ 2 ಒಟ್ಟೊಟ್ಟಿಗೆ ಹೋಗಬೇಕು. ಜನಕ ಮಹಾರಾಜ ಅದನ್ನು ತೋರಿಸಿದ್ದಾರೆ. ಹಾಗಾಗಿ ಆದ್ದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವಾಗ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಅಂದರೆ ಜನಗಳಿಗೆ ಗೊತ್ತಾಗಬೇಕೋಸ್ಕರ ನೀನು ನಿನ್ನ ಯುದ್ಧವನ್ನು ಮಾಡಲೇಬೇಕು ಅಂತ ಹೇಳೋದು ಅವನಿಗೆ ಅಲ್ವಾ? ಯುದ್ಧ ಮಾಡಲೇಬೇಕು. ಕ್ಷತ್ರಿಯ ಆದ, ಹೇಗಂದರೆ ನೋಡಿ, ಈಗ ಕ್ಷತ್ರಿಯನ ಕೆಲಸ ಅಂತಂದರೆ ಯುದ್ಧ ಮಾಡುವಂಥದ್ದು. ಕ್ಷತ್ರಿಯ ಹೋಗಿ ಬ್ರಾಹ್ಮಣನಾಗಿ ಈಗ ಹೋಗಿ ನಾನು ಕ್ಲಾಸ್ ಕೊಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಅವ ಯುದ್ಧ ಮಾಡಲೇಬೇಕು. ಕ್ಷತ್ರಿಯ ಮೀನ್ಸ್ ಯುದ್ಧ ಬಿಡಬೇಡ. ಹಾಂ, ಮಾಡಲೇಬೇಕು. ಎಸ್, ನೋಡಿ, ಆಗ ನಾನು ಮಾವಿನ ಹಣ್ಣನ್ನು ಹೇಳಿದೆ, ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಎಕ್ಸಾಂಪಲ್ ಹೇಳಿದೆ ನಿಮಗೆ. ಎಸ್, ಫಲವನ್ನು ಯಾರಿಗೆ ಕೊಡಬೇಕು? ಎಸ್, ಹರೇ ಕೃಷ್ಣ. ಫಲವನ್ನು ಯಾರಿಗೆ ಕೊಡಬೇಕು? ಭಗವಂತನಿಗೆ, ಕೃಷ್ಣನಿಗೆ ಕೊಡಬೇಕು. ಎಸ್, ನೋಡಿ, ಇಲ್ಲಿ ಕೃಷ್ಣ ತಗೊಳ್ತಾನೆ. ಈಗ ನಿಮ್ಮಲ್ಲಿ ಪ್ರಶ್ನೆ, ಕೃಷ್ಣ ಫಲವನ್ನು ಕೊಟ್ಟರೆ ತಗೊಳ್ತಾನ ಇಲ್ವಾ? ಎಸ್. ಈಗ ಕೃಷ್ಣನಿಗೆ ಬೇಕಾ? ಬೇಡ. ಕೃಷ್ಣ ಇಸ್ ಫುಲ್. ಬಟ್ ಕೃಷ್ಣ ಹೆಸರು ಭಾವಗ್ರಹಿ ಜನಾರ್ದನ. ನೀವು ಭಾವದಿಂದ ಕೊಟ್ಟರೆ ಕೃಷ್ಣ ವಿಲ್ ಆಕ್ಸೆಪ್ಟ್, ತಗೊಳ್ತಾನೆ.
ಕೃಷ್ಣನಿಗೆ ಬೇಕಿರುವಂಥ ನಮ್ಮ ಭಾವ, ಕೊಡುವಂಥ ಭಾವ ನಮ್ದು ಯಾವುದು ಬೇಡ. ಯಾಕೆಂದರೆ ಪ್ರಭುಪಾದ ಹೇಳುವಂಥ ನಾವೀಗ ಎಲ್ಲಿಗೆ ಹರಿದ್ವಾರಿಗೆ ಹೋಗ್ತೇವೆ. ಹರಿದ್ವಾರಿಗೆ ಹೋಗಿ ನಾವು ಡಿಪ್ ಮಾಡ್ತೇವೆ 3 ಸಲ. ಡಿಪ್ ಮಾಡಿ ಆ ಗಂಗೆಯ ನೀರನ್ನು ನಾವು ಅರ್ಪಣೆ ಮಾಡಲಿಕ್ಕೆ ಉಂಟು. ಮೇಲೆ ಬಂದು ನಾನು ಗಂಗೆಗೆ ಅರ್ಪಣೆ ಮಾಡಿದೆ. ನೀರು ಯಾರ್ದು ಸರ್? ಅವಳ ನೀರು ಅವಳಿಗೆ ಹಾಕುವಂಥದ್ದು. ನಾನು ಅರ್ಪಣೆ ಮಾಡಿದೆ. ಎಂತ ಅರ್ಪಣೆ ಮಾಡಿದೆ? ಎಂತ ಅರ್ಪಣೆ ಮಾಡಿದೆ? ಹಾಗಾಗಿ ಭಗವಂತನಿಗೆ ಏನು ಬೇಡ, ಈಸ್ ಹ್ಯಾವಿಂಗ್, ಅವನಿಗೆ ಎಲ್ಲ ಉಂಟು. ಆದರೆ ಹೀಗೆ ಅಂದರೆ ಈಗ ತಂದೆ ತಾಯಿ ಮಕ್ಕಳನ್ನು ದೊಡ್ಡ ಮಾಡ್ತಾರೆ. ದೊಡ್ಡದು ಮಾಡಿದ ಮೇಲೆ ಈಗ ಒಂದು ಫೈನ್ ಡೇ ಮಗ, ಸಪೋಸ್ ಈಗ ಮಗ IAS ಆದ ಎಣಿಸುವ, ಅವನಿಗೆ ಕಲಿಸಲಿಕ್ಕೆ ಒಂದು ಥ್ರೂ ಔಟ್ ಅವನ IAS ತನಕ ಒಂದು 10 ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಎಣಿಸುವ. ಈಗ ಅವನಿಗೆ ದೊಡ್ಡ ಕೆಲಸ ಸಿಕ್ಕಿದೆ. ಅವ ಫೈನ್ ಡೇ ತಂದೆ ಕೇಳುವಂಥದ್ದು, ಅಪ್ಪ ನೀವು ನನಗೆ LKG ಇಂದ IAS ತನಕ ನೀವು ಕಲಿಸಿದ್ದೀರಿ, 10 ಲಕ್ಷ ಆಗಿದೆ, ಇವತ್ತು ನಿಮಗೆ ನಾನು 10 ಲಕ್ಷ ಕೊಡ್ತಾ ಇದ್ದೇನೆ. ಅದು ಮ್ಯಾಚ್ ಮಾಡಲಿಕ್ಕೆ ಆಗ್ತದ? ಹಾಗೆ ನಾವು ಭಗವಂತನಿಗೆ ಕೊಡುವಂಥದ್ದು ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್, ಏನೂ ಅಲ್ಲ, ಆದರೂ ಕೂಡ ಕೊಡಬೇಕಂತೆ. ಹೀಗೇನು ಅಲ್ಲ ಅಂತ ಭಗವಂತನಿಗೆ ತುಂಬ ಉಂಟು, ಅವನಿಗೆ ಯಾಕೆ? ಹಾಗೆ ಹೇಳಲಿಕ್ಕಿಲ್ಲ, ಭಗವಂತ ಕೊಡಬೇಕು. ದಟ್ ಈಸ್ ಅವರ್ ಎಂತಂದರೆ ಪ್ರಭುಪಾದ ಹೇಳುವಂಥದ್ದು ಹೇಗೆಂದರೆ ಈಗ ಎಜುಕೇಷನ್ ಮಾಡುವಾಗ ತಂದೆ ತಾಯಿ ನಮಗೆ ಕೊಡುವಂಥದ್ದು, ನಂತರ ನಾವು ಕೊಡಬೇಕಂತೆ ತಂದೆ ತಾಯಿಗೆ. ಮತ್ತೆ ಕೇಳುವುದಲ್ಲ ಭಗವಂತನಂತ, ಮತ್ತೆ ನಾವು ಕೇಳುವುದಲ್ಲ. ಹೇಗೆ ಅಂದರೆ ಸಪೋಸ್ ನನಗೆ ಒಂದು ಒಳ್ಳೆ 1 ಲ್ಯಾಕ್ ಸ್ಯಾಲ್ರಿ ಉಂಟು, ನಾನು 1 ಲ್ಯಾಕ್ ಸ್ಯಾಲ್ರಿ ನನಗೆ ಸಾಕಾಗೋದಿಲ್ಲ, ತಂದೆ ಒಳ್ಳೆ ಹಣ ಉಂಟು, ಅಪ್ಪ ನನಗೊಂದು 50,000 ಸಾಲ ಕೊಡಿ. ಇಲ್ಲ, ಕೇಳಬಾರ್ದಂತೆ. ನಾವು ವರ್ಕಿಂಗ್ ಆದಮೇಲೆ ನಾವು ಕೇಳಬಾರ್ದು. ಇನಿಷಿಯಲ್ ನಮಗೆ ಕೊಟ್ಟಿದ್ದಾರೆ, ಮತ್ತೆ ನಾವು ಕೇಳಲಿಕ್ಕಿಲ್ಲ. ಅದೇ ರೀತಿ ಭಗವಂತ ನಮ್ಮ ಸುಪ್ರೀಂ ತಂದೆ, ಭಗವಂತನಿಗೆ ನಾವು ಕೊಡಬೇಕು, ಕೇಳುವುದಲ್ಲ. ಭಗವಂತ ನನ್ನ ಮಗಳಿಗೆ ಅದು ಕೊಡು, ಮಗನಿಗೆ ಇದು ಕೊಡು, ಅವರಿಗೆ ಇದು ಕೊಡು, ಇದು ಕೊಡು, ಕೊಡು ಕೊಡು, ದೇಯಿ. ಸುಸ್ತಾಗ್ತದೆ ದೇವರಿಗೆ, ಕಿರಿಕಿರಿ ಆಗ್ತದೆ ಕೇಳುವಾಗ. ಹಾಗಾಗಿ ಭಗವಂತನಿಗೆ ನಾವು ಕೊಡಬೇಕು, ಕೇಳುವುದಲ್ಲ ಭಗವಂತನದು ಹೋಗಿ. ಭಗವಂತನಿಗೆ ಬೇಡ, ಅದು ಕೂಡ ಕೊಡಬೇಕಂತೆ. ನೋಡಿ ಆಕ್ಸೆಪ್ಟ್ ಮಾಡ್ತಾನೆ, ನೋಡಿ ಭಗವಂತ ಆಕ್ಸೆಪ್ಟ್ ಮಾಡ್ತಾನೆ. ಅಂದರೆ ನಾವು ಆ ಲೆವೆಲ್ಗೆ ಮುಟ್ಟಬೇಕು ಅಂತ. ಹಾಂ, ಅಂದರೆ ಇದು ಯಾಕೆ ಅಂದರೆ ಪ್ರಭುಪಾದ ಕೃಷ್ಣ ಯಾಕೆ ಹೇಳುವುದಂದ್ರೆ ಭಗವದ್ಗೀತೆಯಲ್ಲಿ ಈ ರೀತಿ ಸಾಯುವ ಸಮಯದಲ್ಲಿ ನಾವು ಅನನ್ಯ ಭಕ್ತಿಗೆ ಬರಬೇಕು. ಕೊಟ್ಟು ಕೊಟ್ಟು ಕೊಟ್ಟು, ಯಾಕೆಂದರೆ ನಾವು ಕೊಡದಿದ್ದರೆ ಭಗವಂತನಿಗೆ ಸಾಯುವಾಗ ನಮಗೆ ಅದರ ಮೇಲೆ ಆಸಕ್ತಿ ಬರ್ತದೆ, ಆಬ್ವಿಯಸ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಕೊಡ್ತಾ ಬಂದರೆ ಎಂತಾಗ್ತದೆ, ಸಾಯುವ ಸಮಯದಲ್ಲಿ ನಮಗೆ ಪೂರ್ತಿ ಕೊಡಲಿಕ್ಕೆ ಆಗ್ತದೆ ಭಗವಂತನಿಗೆ, ಇಲ್ಲದಾಗುವುದಿಲ್ಲ. ಭಗವಂತನಿಗೆ ಕೊಡುವಂಥ ಸುಲಭ. ನೋಡಿ ಭಗವಂತ ಎಲ್ಲ ನಿಮಗೆ ಮನಸ್ಸು ಕೊಡ್ತಾನೆ, ಅವನಿಗೆ ಕೊಡಲಿಕ್ಕೆ ಮನಸ್ಸು ಕೊಡುವುದಿಲ್ಲ. ಈಗ 3ನೇ ಅಲ್ಲಿ ಪ್ಯಾರದಲ್ಲಿ ಯಾರು ಹೇಳಿದ್ದು, ಯಾರು ಓದಿದ್ದು ಅದನ್ನು? ಥರ್ಡ್ ಪ್ಯಾರ ನೋಡಿ. ಥರ್ಡ್ ಪ್ಯಾರದಲ್ಲಿ ಎಂತ ಉಂಟು? ಅವನು ತನ್ನ ಶರಣಾದ ಭಕ್ತರನ್ನು ಬಡವರನ್ನಾಗಿ ಮತ್ತು ಅಲೆದಾಡುವ ನಿರಾಶದ ಭಿಕ್ಷುಕನಾಗಿ ಮಾಡುತ್ತಾನೆ. ಅಯ್ಯೋ ಅಂತ ಭಯಂಕರ ಕಳ್ಳನನ್ನು 3 ಲೋಕಗಳನ್ನು. ಅಂದರೆ ಭಗವಂತ ಹೇಗೆಂದರೆ ನಾವು ಎಣಿಸುವಂಥದ್ದು, ನನಗೆ ಒಳ್ಳೆ ಮನೆ, ನನಗೆ ಒಳ್ಳೆ ಹಣ, ನನಗೆ ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ತಂದೆ ತಾಯಿ ಎಲ್ಲ ಕೊಟ್ಟಿದ್ದಾನೆ, ಇದು ಭಗವಂತನ ಕೃಪೆ. ಸರ್, ಇದು ಕೃಪೆ ಅಲ್ಲ. ಕೃಪೆ ಅಂದರೆ ಈ ವಿಲ್ ಟೇಕ್ ಎವ್ರಿಥಿಂಗ್ ಫ್ರಮ್ ಯು, ದ್ಯಾಟ್ ಈಸ್ ಮರ್ಸಿ. ನಿಮ್ಮನ್ನು ಈ ರೀತಿ ಮಾಡ್ತಾನೆ, ಅದು ಕೃಪೆ. ನಮಗೆ ಕೃಪೆಯದು ಡೆಫಿನೇಷನ್ ಗೊತ್ತಿಲ್ಲ. ನಾವೆಂತ ಎಣಿಸುವಂಥದ್ದು, ಎಲ್ಲ ನನಗೆ ಕೊಟ್ಟಿದ್ದಾನೆ. ಇಲ್ಲ, ಎಲ್ಲವನ್ನು ಕಿತ್ತು ತೆಗಿತಾನೆ, ಅದು ಕೃಪೆ. ಇಲ್ಲಿ ಹೇಳಿದಾರಲ್ಲ ಥರ್ಡ್ ಪ್ಯಾರ, ಇನ್ನೊಮ್ಮೆ ಓದ್ತೇನೆ. ಅವನು ತನ್ನ ಶರಣಾದ ಭಕ್ತರನ್ನು ಬಡವರನ್ನಾಗಿ ಮತ್ತು ಅಲೆದಾಡುವ ನಿರಾಶ್ರಿತ ಭಿಕ್ಷುಕನಾಗಿ ಮಾಡುತ್ತಾನೆ. ಈಗ ನೋಡಿ, ಈಗ ಪ್ರಾಕ್ಟಿಕಲ್. ಈಗ ನಾನು ಕೂಡ ಮುಂಚೆ ಜಾಬಲ್ಲಿದ್ದೆ, ಜಾಬೆಲ್ಲ ಬಿಟ್ಟಿದ್ದೇನೆ. ಈಗ ಪ್ರಾಕ್ಟಿಕಲಿ ವಿ ಆರ್ ಬೆಗ್ಗರ್ಸ್, ನಾವು ಭಿಕ್ಷುಕರು. ಅಂದರೆ ನಮಗೆ ಇನ್ಕಮ್ ಇಲ್ಲ, ವಿ ಡೋಂಟ್ ಹ್ಯಾವ್ ಅವರ್ ಪರ್ಸನಲ್ ಅಕೌಂಟ್, ಏನಿಲ್ಲ. ವಿ ಆರ್ ಸರ್ವಿಂಗ್ ಸೆಲ್ಫ್ಲೆಸ್ ಸರ್ವಿಸ್. ಸೊ ನಮ್ಮ ಡೆಸಿಗ್ನೇಷನ್ ಅಂತಂದರೆ ವಿ ಆರ್ ಬೆಗ್ಗರ್ಸ್, ಭಿಕ್ಷುಕರ್. ಬಟ್ ವಿ ಆರ್ ಬೆಗ್ಗಿಂಗ್ ಫಾರ್ ಕೃಷ್ಣ. ಡೆಸಿಗ್ನೇಷನ್ ವಿ ಆರ್ ಬೆಗ್ಗರ್ಸ್, ಬಟ್ ಯಾರಿಗೆ ನಾವು ಬೆಗ್ ಮಾಡುವಂಥದ್ದು? ಭಗವಂತನ, ಕೃಷ್ಣನಿಗೆ. ಸೊ ಕೃಷ್ಣ ವಿಲ್ ಮೇಕ್
ಹೇಳಿದ್ದಾನೆ ಇಲ್ಲಿ, ಮಾಡ್ತಾನೆ. ಸೊ ದಿಸ್ ಈಸ್ ಮರ್ಸಿ, ಇದು ಕೃಪೆ. ನಮಗೆ ಹಣ ಬರುವಂಥದ್ದು ಅದು ಇದು ಕೃಪೆ ಅಲ್ಲ. ಡೆಫಿನೇಷನ್ ನಮ್ಗೆ ಗೊತ್ತಿಲ್ಲ, ಕೃಪೆಯ ಡೆಫಿನೇಷನ್ ಗೊತ್ತಿಲ್ಲ, ಅದು ಕೃಪೆ ಅಲ್ಲ. ಕೃಪೆ ಅಂದರೆ ಈ ರೀತಿ ಮಾಡುವಂಥದ್ದು ಇಟ್ಸ್ ಕೃಪೆ. ಅಂದರೆ ಎಸ್, ಏಕೆಂದರೆ ಭಗವಂತ ಸಿಲೆಕ್ಟ್ ಮಾಡ್ತಾನೆ, ಇವ ನನಗೆ ಬೇಕಾ ಅಂತ. ಯಾರಿಗೂ ಕೂಡ ಅವನನ್ನು ಭಗವಂತನ ಸೆಲೆಕ್ಷನನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೇಕೆಂದರೆ ಈಗ ಸಪೋಸ್ ಪ್ರಧಾನಮಂತ್ರಿ ಅವ್ರು ನೋಡ್ತಾರೆ, ಓಕೆ ಇವ ಒಂದು ಹುಡುಗ ಇದ್ದಾನೆ, ಎಸ್ ಇವನಿಗೆ MP ಸೀಟ್ ಕೊಡುವ ಅಂತ. ಯಾರಿಗೂ ಚೇಂಜ್ ಮಾಡಲಿಕ್ಕೆ ಆಗ್ತದ? ಆಗೋದಿಲ್ಲ. ಇಫ್ ಪ್ರೈಮ್ ಮಿನಿಸ್ಟರ್ ಡಿಸೈಡ್ಸ್, ನೋ ಬಡಿ ಕ್ಯಾನ್ ಸ್ಟಾಪ್. ಯಾರಿಗೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕೃಷ್ಣ ಡಿಸೈಡ್ ಮಾಡಿದರೆ ಯಾರಿಗೂ ಕೂಡ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಕೃಷ್ಣ ವಾಂಟ್ಸ್ ಹಿಮ್, ಕೃಷ್ಣನಿಗೆ ಬೇಕು, ಎಸ್ ಇವಾಗ ಬೇಕು, ನನಗೆ ವ್ಯಕ್ತಿ ಬೇಕು ಅಂತ. ಸೊ ಕೃಷ್ಣ ಸಿಲೆಕ್ಟ್ಸ್. ಓಕೆ, ಎಸ್. ಶ್ಲೋಕ 1, ಫಸ್ಟ್ ಶ್ಲೋಕ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಾಸ್ತೆ ಮತ ಬುದ್ಧಿರ್ಜನಾರ್ದನ ತ್ವಂ ಕಿಂ ಕರ್ಮಾಣಿ ಘೋರೆ ಮಾಂ ನಿಯೋಜಸಿ ಕೇಶವ. ಅನುವಾದ: ಅರ್ಜುನ ಹೇಳಿದನು, ಏ ಜನಾರ್ದನ, ಏ ಕೇಶವ, ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಅಂದರೆ ಅರ್ಜುನ ಹೇಳುವಂಥದ್ದು ಭಗವಂತನ ಹತ್ರ, ಅರಿಬಹುದು, ಕೇಳಿಸ್ತಾ ಉಂಟಾ? ಎಲ್ಲರಿಗೂ ಕೇಳಿಸ್ತಾ ಉಂಟಾ? ಎಸ್. ಬುದ್ಧಿಯು ಕಾಮ್ಯಕರ್ಮಗಿಂತ ಉತ್ತಮ. ಕಾಮ್ಯಕರ್ಮ ಅಂದರೆ ಫ್ರೂಟಿವ್ ಆ್ಯಕ್ಟಿವಿಟೀಸ್. ಹಾಗೆ ಬುದ್ಧಿಯೋಗ, ಪ್ರಿವಿಯಸ್ ಚಾಪ್ಟರಲ್ಲಿ ಬುದ್ಧಿಯೋಗದ ಬಗ್ಗೆ ಹೇಳ್ತಾನೆ, ಸೆಕೆಂಡ್ ಚಾಪ್ಟರಲ್ಲಿ. ಹಾಗಾಗಿ ಕಾಮ್ಯಕ ಉತ್ತಮ ಎಂದು ನೀನು ಭಾವಿಸಾದರೆ ನನ್ನನ್ನು ಯಾಕೆ ಈ ಘೋರ ಯುದ್ಧದಲ್ಲಿ ನೀನು ತೊಡಗಿಸಲು ಬಯಸುವೆ? ಯಾಕೆ ನನಗೆ ಅಂದರೆ ನೀನು ಹೇಳ್ತಾ ಇದೀಯ ಬುದ್ಧಿಯೋಗ ಕಾಮ್ಯಕರ್ಮಕ್ಕಿಂತ ಉತ್ತಮ. ಕಾಮ್ಯಕರ್ಮ ಅಂದರೆ ಫ್ರೂಟಿವ್ ಆ್ಯಕ್ಟಿವಿಟೀಸ್. ಮತ್ತು ಯಾಕೆ ನಾನು ಇನ್ನೇನು ಯುದ್ಧದಲ್ಲಿ ಹಾಂ ಯಾಕೆ ನಾನು ಇದನ್ನು ಮಾಡಿದ್ಯಾ ಅಂತ ಹೇಳ್ತಾ ಇದ್ದ. ಎಸ್. ಶ್ಲೋಕ 2. ವ್ಯಾಮಿಶ್ರೇಣ ವಾಕ್ಯೇನ ಬುದ್ಧಿಮೋಯ ಇಶ್ವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯಂ ಆಪ್ನುಯಾಮ್. ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹ ಕವಿಯುತ್ತಿದೆ. ಆದ್ದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಷ್ಠ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಈಗ ನಾನು ಕನ್ಫ್ಯೂಷನಲ್ಲಿದ್ದೇನೆ. ಯುದ್ಧ ಮಾಡಬೇಕಾ, ಎಲ್ಲವನ್ನು ಬಿಟ್ಟು ಹೋಗಬೇಕಾ ಕಾಡಿಗೆ? ಕನ್ಫ್ಯೂಷನಲ್ಲಿದ್ದಾನೆ ಅರ್ಜುನ. ಎಂತ ಮಾಡಬೇಕು ಹೇಳ್ತಾ ಇದ್ದಾರೆ. ಎಸ್, ದಿಸ್ ವೇ ದ್ಯಾಟ್ ವೇ. ದಿಸ್ ವೇ ಅಂದರೆ ಎಂತ? ಯುದ್ಧ ಮಾಡುವಂಥದ್ದು. ದ್ಯಾಟ್ ವೇ ಅಂದರೆ ಬಿಟ್ಟು ಹೋಗುವಂಥದ್ದು. ದ ಅದರ್ ವೇ. ಭಗವಂತ ಬೇರೆ ವೇ. ಏಕಂವಾದ. ಎಂತ ಮಾಡಬೇಕಂತ ನೋಡಿ. ಎಲ್ಲ ಬಿಟ್ಟು ಕಾಡಿಗೆ ಹೋಗಬೇಕಾ, ಅಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕಾ? ಎಂತ ಮಾಡಬೇಕು? ಎಸ್. ಈಗ ಶ್ಲೋಕ 5. ನಹಿ ಕಶ್ಚಿಕ್ಷಣಂ ಅಪಿ ಜಾತು ತಿಷ್ಠತಿ ಅಕರ್ಮಕೃತ್
ಕಾರ್ಯದೇ ಅವಶ ಕರ್ಮ ಸರ್ವ ಪ್ರಗತಿ ಜೈರ್ಗುಣೈ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದ್ದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದಿರಲು ಸಾಧ್ಯವಿಲ್ಲ. ಹಾಗಾಗಿ ಕರ್ಮ ಮಾಡಲೇಬೇಕಂತೆ. ಯು ಹ್ಯಾವ್ ಟು ವರ್ಕ್, ಕೆಲಸ ಮಾಡಲೇಬೇಕು. ಈಗ ನಾವು ನೋಡಿ, ನಾವು ಕೂಡ ಕೆಲಸ ಮಾಡ್ತೇವೆ. ಈಗ ನಂದು ಎಂತಂದರೆ ಫಂಡ್ ಕಲೆಕ್ಷನ್ ಟೆಂಪಲಿಗೆ. ನಾನು ಬೆಳಿಗ್ಗೆ 10 ಗಂಟೆಗೆ ನನ್ನ ಶೆಡ್ಯೂಲ್ ಹೇಗೆ ಅಂದರೆ 3 ಗಂಟೆಗೆ ಹೇಳ್ತೇನೆ, 3 ಗಂಟೆಗೆ ಎದ್ದು 4:15ಗೆ ಮಂಗಳಾರತಿ, ಅದಕ್ಕಿಂತ ಮುಂಚೆ ಸ್ವಲ್ಪ ಜಪ ಮಾಡ್ತೇನೆ, ಮತ್ತು ಮಂಗಳಾರತಿ ಆದಮೇಲೆ ವಾಪಸ್ ಜಪ ಮಾಡ್ತೇನೆ 6:30 ತನಕ. ಮತ್ತು ನಾನು ಬೆಳಿಗ್ಗೆ ಕ್ಲಾಸ್ ತೆಗಿತೇನೆ, 2 ಭಾಗವತಂ ಕ್ಲಾಸ್, 7ರಿಂದ 8, 8ರಿಂದ 9. ಆ ಕ್ಲಾಸ್ ಆದಮೇಲೆ ಪ್ರಸಾದ ತಗೊಳ್ತೇನೆ. ಮತ್ತು ನಾನು 9:15ಗೆ ಸ್ಟಾರ್ಟ್ ಮಾಡ್ತೇನೆ ನನ್ನ ಕೆಲಸ. 9:30, 9:45, ಮತ್ತು ಸಂಜೆ 6 ಗಂಟೆಗೆ ಬರುವಂಥದ್ದು, 8 ಗಂಟೆಗೆ ಕೆಲಸ ಮಾಡುವಂಥದ್ದು. ಮತ್ತು ಸಂಜೆ ಬಂದು ಸಂಜೆ ಪ್ರೋಗ್ರಾಮ್, ಅದಾದಮೇಲೆ ವಾಪಸ್ ಸಂಜೆ ನನಗೆ ಒಂದು 8 ಗಂಟೆಗೆ ಕ್ಲಾಸ್ ಉಂಟು, 8ರಿಂದ 9, ಮತ್ತು ಮಲಗುವಂಥದ್ದು. ಹಾಗಾಗಿ ನಾವು ಕೂಡ ಕೆಲಸ ಮಾಡ್ತೇವೆ, ಆದರೆ ನಮಗೆ ಸ್ಯಾಲ್ರಿ ಸಿಗೋದಿಲ್ಲ. ನಾವು ಕೆಲಸ ಮಾಡ್ತೇವೆ, ಸ್ಯಾಲ್ರಿ ಸಿಗೋದಿಲ್ಲ. ವಿ ಆರ್ ವರ್ಕಿಂಗ್ ಫಾರ್ ಕೃಷ್ಣ. ಹಾಗಾಗಿ 8 ಗಂಟೆ ಕೆಲಸ ಮಾಡಲೇಬೇಕಂತೆ. ಎಸ್, ಯಾರೆಲ್ಲ ಕೆಲಸದಲ್ಲಿ ಇದ್ದೀರಿ? ಯಾರೆಲ್ಲ ವರ್ಕಿಂಗ್? ಎಸ್, ಎಲ್ಲರೂ ಕೆಲಸದಲ್ಲಿರುವಂಥ. ಹಾಗಾಗಿ ಲೇಬರ್ ಆ್ಯಕ್ಟ್ ಕೂಡ ಹೇಳುವಂಥದ್ದು 8 hours ಯು ಹ್ಯಾವ್ ಟು ವರ್ಕ್. ಈಗ ನಾನು ಕಂಪನಿಯಲ್ಲಿರುವಾಗ ನನಗೆ 9:15ಇಂದ 1:15, ಮತ್ತು 1:15 to 2:15 ಲಂಚ್ ಬ್ರೇಕ್, ಮತ್ತು 2:15 to 6:15, ಬೆಳಿಗ್ಗೆ 4 ಗಂಟೆ, ಮಧ್ಯಾಹ್ನ 4 ಗಂಟೆ, 8 hours. ಲೇಬರ್ ಆ್ಯಕ್ಟ್ ಕೂಡ ಹೇಳುವಂಥ 8 ಗಂಟೆ. ಕೃಷ್ಣ ಕೂಡ ಹೇಳುವಂಥದ್ದು 8 ಗಂಟೆ. ಕೃಷ್ಣ ಕೊಡ್ತಾನೆ, ಹೀಗೆ ಮಲಗುವುದಲ್ಲ, ದೇವಸ್ಥಾನದಲ್ಲಿ ಕೊಡ್ತಾನೆ. ಯು ಹ್ಯಾವ್ ಟು ವರ್ಕ್. ಅಟ್ಲೀಸ್ಟ್ ಯು ಡೂ ಕ್ಲಾಸ್ ಮಾಡಬೇಕಂತೆ, ಇಲ್ಲಾಂದರೆ ಎಂತಾದರೂ ದೇವರ ಪೂಜೆ ಮಾಡುವಂಥದ್ದು, ಇದೆಲ್ಲ ಕೆಲಸ. ಈಗ ನಾವು ಪ್ರೀಚಿಂಗ್ ಹೋಗ್ತೇವೆ, ಬುಕ್ ಡಿಸ್ಟ್ರಿಬ್ಯೂಷನ್ಗೆ. ನಾನೀಗ ಫಂಡ್ ರೇಸಿಂಗ್ ಹೋಗ್ತಾ ಇದ್ದೇನೆ, ಇದು ಕೆಲಸ, ಭಗವಂತನ ಕೆಲಸ ಮಾಡುವಂಥದ್ದು. ಹಾಗಾಗಿ ಯು ಹ್ಯಾವ್ ಟು ವರ್ಕ್, ಕೆಲಸ ಮಾಡಲೇಬೇಕು. ಅದೇ ಭಗವಂತನಲ್ಲಿ ಹೇಳುವಂಥ ಪ್ರಕೃತಿಯಿಂದ ಬಂದ ಗುಣಗಳ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದ್ದರಿಂದ ಯಾರು ಬಂದ ಒಂದು ಕ್ಷಣವಾದರೂ ಏನನ್ನು ಮಾಡದಿರಲು ಸಾಧ್ಯವಿಲ್ಲ, ಕೆಲಸ ಮಾಡಲೇಬೇಕಂತೆ. ಎಸ್, ಇದು ಇಂಪಾರ್ಟೆಂಟ್ ಶ್ಲೋಕ. ಶ್ಲೋಕ 6. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸೇ ಮನಸಾ ಸ್ಮರಾನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಅನುವಾದ: ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯದಲ್ಲಿ ಮನಸ್ಸನ್ನು ನೆಟ್ಟ ಮನುಷ್ಯನು ವಿಮೂಢಾತ್ಮನೆಂದು, ಮಿಥ್ಯಾಚಾರಿ ಎಂದು ಕರೆಯುವರು. ಈಗ ಎಂತಂದರೆ ನೋಡಿ, ಈಗ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಜಾಸ್ತಿಯಾಗಿ ಹೆಚ್ಚಿನವರು ಎಜುಕೇಷನ್ ಇದ್ದವರು ಜಾಯ್ನ್ ಆಗುವಂಥದ್ದು, ಎಜುಕೇಟೆಡ್. ಈಗ ತುಂಬ ಸಂಸ್ಥೆಗಳುಂಟು, ಆಧ್ಯಾತ್ಮಿಕ ಸಂಸ್ಥೆಗಳು. ಅವರು ಕೂಡ ಕಾವಿ ಹಾಕಿ ಬರ್ತಾರೆ, ಮನೆಯಲ್ಲಿ ಬಂದೆಲ್ಲ ಕೇಳ್ತಾರೆ, 10 ರೂಪಾಯಿ ಕೊಡಿ, 5 ರೂಪಾಯಿ ಕೊಡಿ. ಹಾಗಾಗಿ ಕೆಲವರು ಬೀಡಿ ಇಳಿಯುವಂಥದ್ದು, ಗಾಂಜಿ ಇಳಿಯುವಂಥದ್ದು, ಇದೆಲ್ಲ ಮಾಡ್ತಾರೆ. ಪ್ರಭುಪಾದ್ ಬೃಂದಾವನಕ್ಕೆ ಹೋದರು 1959ಇಂದ 65 ತನಕ 6 ವರ್ಷ ಸನ್ಯಾಸಿಗಳ ಮೇಲೆ 6 ವರ್ಷ ಇದ್ದರು. ಆಗ ಪ್ರಭುಪಾದ್ ತುಂಬ ಮಂದಿ ನೋಡಿದ್ದಾರೆ. ಎಂತಂದರೆ ಎಲ್ಲ ಬಿಟ್ಟು ಬರುವಂಥದ್ದು ಬೃಂದಾವನಕ್ಕೆ, ಅಲ್ಲಿ ಬಂದು ಗಾಂಜಿ ಎಳೆಯುವಂಥದ್ದು, ಸಿಗರೇಟ್ ಎಳೆಯುವಂಥದ್ದು, ಮತ್ತು ಮನೆ ಬಿಟ್ಟು ಬಂದು ಅಲ್ಲಿ ಒಂದು ಮದುವೆ ಆಗುವಂಥ ಮನೆ ಮಾಡುವಂಥದ್ದು. ಇದು ಯಾಕೆ ಅಂದರೆ ಇಂದ್ರಿಯಗಳು ನಿಗ್ರಹದಲ್ಲಿ ಇಲ್ಲ. ಸೆನ್ಸಸ್, ಇಂದ್ರಿಯಗಳಂದರೆ ಕಣ್ಣು, ಕಿವಿ, ಮೂಗು, ಬಾಯಿ ಅಂದರೆ ನಾಲಿಗೆ, ಚರ್ಮ. ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಮೂಗಿನಿಂದ ಗಂಧ, ನಾಲಿಗೆಯಿಂದ ರುಚಿ, ಚರ್ಮದಿಂದ ಸ್ಪರ್ಶ. ಸೊ ಇದು ಇಂದ್ರಿಯಗಳು. ಇಂದ್ರಿಯಗಳು ನಿಗ್ರಹ ಆಗುವಂಥದ್ದು ಯಾವಾಗ? ಕೃಷ್ಣನ ಸೇವೆಯಲ್ಲಿ ಮಾತ್ರ. ಕೃಷ್ಣನ ಹೆಸರು ಋಷಿಕೇಶ. ಋಷಿಕ ಅಂದರೆ ಇಂದ್ರಿಯ, ಏಷ ಅಂದರೆ ಒಡೆಯ, ಮಾಸ್ಟರ್ ಆಫ್ ಸೆನ್ಸಸ್. ಹಾಗಾಗಿ ಕಣ್ಣಿನಿಂದ ಕೃಷ್ಣನ ನೋಡಬೇಕು, ಕಿವಿಯಿಂದ ಕೃಷ್ಣನ ಬಗ್ಗೆ ಕೇಳಬೇಕು, ಮೂಗಿನಿಂದ ಕೃಷ್ಣನಿಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡಬೇಕು, ನಾಲಿಗೆಯಿಂದ ಕೃಷ್ಣ ಪ್ರಸಾದವನ್ನು ತಿನ್ನಬೇಕು, ಚರ್ಮದಿಂದ ಭಕ್ತರನ್ನು ಸ್ಪರ್ಶ ಮಾಡಬೇಕು. ಸೊ ಇಂದ್ರಿಯಗಳನ್ನು ಯಾವಾಗ ನಾವು ಕೃಷ್ಣನ ಸೇವೆಗೆ ಯೂಸ್ ಮಾಡ್ತೇವೆ ಆಗ ಅದು
ಟ್ರಬಲ್ ಕೊಡುವುದಿಲ್ಲ, ಎಲ್ಲದೂ ಕೊಡ್ತಾರೆ. ಹಾಗಾಗಿ ಇಂಥ ತುಂಬ ಮಂದಿಯನ್ನು ಪ್ರಭುಪಾದ ಆಲ್ ಬೋಗಸ್ ಬೋಗಸ್ ಅಂದರೆ ಸುಮ್ಮನೆ ಹಾಕಿದ್ದಾರೆ ಬಟ್ಟೆ ಕಾವಿ, ಅಂಥವರನ್ನು ವಿಮೂಢಾತ್ಮ ಅಂತ ಹೇಳುವಂಥದ್ದು ಕೃಷ್ಣ ಹೇಳ್ತಾ ಇದ್ದಾನೆ. ಇಂದ್ರಿಯಗಳು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ, ಮಿಥ್ಯಾಚಾರಿ, ವಿಮೂಢಾತ್ಮ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನ ವಿಮೂಢಾತ್ಮ, ಮಿಥ್ಯಾಚಾರ ಎಂದು ಕರೆಯುವರು. ಎಸ್, ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮ ಅಂತೆ ನೋಡಿ. ಹಾಗಾಗಿ ಇಲ್ಲೆಂತಂದರೆ ಒಬ್ಬ ಈ ಕಾವಿ ಬಟ್ಟೆ ಧರಿಸಿ ಹೋಗ್ತಾನೆ, ಮತ್ತೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕಿಂತ ಒಬ್ಬ ವೈಟ್ ಬಟ್ಟೆ ಹಾಕಿ ಹೆಂಡತಿ ಮಕ್ಕಳೊಟ್ಟಿಗೆ, ವೈಟ್ ಅಂದರೆ ಗೃಹಸ್ಥಾಸ್, ಅಂದರೆ ವೈಟ್ ಆಗೋದಂದರೆ ಗೃಹಸ್ಥ, ಇದಾದರೆ ಬ್ರಹ್ಮಚಾರಿ. ಹಾಗೆ ಗೃಹಸ್ಥ ವೈಟ್ ಆಗಿರ್ತಾನೆ, ಅವ ಎಷ್ಟು ಆಗ್ಬೋದಂತೆ. ಯಾಕೆಂದರೆ ಇಲ್ಲಿ ಅದನ್ನು ಹೇಳುವಂಥದ್ದು. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕ ಮನುಷ್ಯನು ಕ್ರಿಯಾಶೀಲಗಳ ಅಂದರೆ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಪೀಸ್ಫುಲ್ ಆಗಿದ್ದಾನೆ. ಅವ ಅಂದರೆ ಭಗವಂತನ ಆ್ಯಡ್ ಮಾಡ್ತಾನೆ. ಗೃಹಸ್ಥ ಅಂದರೆ ಈಸ್ ಆ್ಯಡಿಂಗ್ ಕೃಷ್ಣ ಇನ್ ಈಸ್ ಲೈಫ್. ನೋಡಿ, ಎರಡುಂಟು, ಗೃಹಸ್ಥ ಮತ್ತು ಗೃಹಮೇಧಿ. ಗೃಹಮೇಧಿ ಮೀನ್ಸ್ ಈಸ್ ಹ್ಯಾವಿಂಗ್ ಫ್ಯಾಮಿಲಿ ಬಟ್ ಈಸ್ ಡೂಯಿಂಗ್ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ಸುಖ ಮಾಡ್ತಾ ಇದ್ದಾನೆ. ಗೃಹಸ್ಥ ಅಂದರೆ ಅವ ಕೆಲಸ ಮಾಡ್ತಾ ಇದ್ದಾನೆ, ಹೆಂಡತಿ ಮಕ್ಕಳಿದ್ದಾರೆ, ಆದರೆ ಕೃಷ್ಣನ ಆ್ಯಡ್ ಮಾಡಿದ್ದಾನೆ. ಈಸ್ ಗೃಹಸ್ಥ. ಗೃಹಮೇಧ ಅಂದರೆ ಕೃಷ್ಣ ಇಲ್ಲ, ಹೆಂಡತಿ ಮಕ್ಕಳುಂಟು, ಇಂದ್ರಿಯ ಸುಖ ಮಾಡ್ತಾ ಇದ್ದಾನೆ ಬಂದ ಹಣದಲ್ಲಿ. ಹಾಗಾಗಿ ಗೃಹಸ್ಥ ಇಸ್ ಫಾರ್ ಬೆಟರ್ ದೆನ್ ಸೋಕೋಲ್ಡ್ ಸನ್ಯಾಸಿ. ಸೋಕೋಲ್ಡ್ ಸನ್ಯಾಸಿ ಅಂದರೆ ಎಲ್ಲವನ್ನು ಬಿಟ್ಟು ಹೋಗಿ ಈ ಬಟ್ಟೆ ಆಗುವಂಥ ಎಲ್ಲ ಇಂದ್ರಿಯ ಸುಖ ಮಾಡುವಂಥದ್ದು. ಏನು ಪ್ರಯೋಜನ ಅದನ್ನು ಹೇಳುವಂಥದ್ದಿಲ್ಲ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆ ಕರ್ಮಯೋಗವನ್ನು ಅನಾಸಕ್ತವಾಗಿ ಪ್ರಾರಂಭಿಸಿದೆ ಅವನು ಎಷ್ಟೋ ಉತ್ತಮ. ಪ್ರಭುಪಾದ ಹೇಳುವಂಥದ್ದು, ಎ ಗುಡ್ ಗೃಹಸ್ಥ ಈಸ್ ಬೆಟರ್ ದೆನ್ ಸನ್ಯಾಸಿ. ಗೃಹಸ್ಥ ಅಂದರೆ ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವನಿಗೆ ಕಷ್ಟ ಅಂದರೆ ಇಂದ್ರಿಯ ಸುಖ ಮಾಡುವ ಚಾನ್ಸಸ್ ಜಾಸ್ತಿ ಇರ್ತದೆ, ಬಟ್ ಸ್ಟಿಲ್ ಈ ಕಂಟ್ರೋಲ್ಸ್, ಇಂದ್ರಿಯ ಸುಖ ಮಾಡೋದಿಲ್ಲ, ಈಸ್ ಟೋಟಲಿ ಫೋಕಸ್ ಆನ್ ಕೃಷ್ಣ. ಈಸ್ ಫಾರ್ ಬೆಟರ್ ದೆನ್ ಸನ್ಯಾಸಿ ಅಂತ ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಮನೆಯಲ್ಲಿ ಎಲ್ಲವನ್ನು ಇದ್ದು ಮಾಡುವಂಥದ್ದು ಉತ್ತಮ ಅಂತೆ. ಕೃಷ್ಣ ಪ್ರಜ್ಞೆ ಮಾಡುವ ಒಂದು ಉತ್ತಮ ಪ್ರಭುಪಾದ ಹೇಳಿದ್ದಾರೆ. ಎಸ್, ಶ್ಲೋಕ 8. ನಿಯತಂ ಕುರು ಕರ್ಮ ತ್ವಾಂ ಕರ್ಮಜಾಯೋ ಹಿ ಅಕರ್ಮಣ ಶರೀರಯತ್ರಾಪಿ ಚಾತೆ ನಾ ಪ್ರಸಿದ್ಧೇತ್ ಅಕರ್ಮಣ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಹಾಗೆ ಕರ್ಮ ಮಾಡಲೇಬೇಕಂತೆ. ಯು ಹ್ಯಾವ್ ಟು ವರ್ಕ್. ಕರ್ಮ ಮಾಡುವುದಿಲ್ಲ, ಯು ಹ್ಯಾವ್ ಟು ವರ್ಕ್. ಎಸ್, ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹಬಂಧವನ್ನು ಸೃಷ್ಟಿಸಿ ಮಾಡುತ್ತದೆ. ಆದ್ದರಿಂದ ಕೌಂತೆಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು, ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಕರ್ಮವನ್ನು ಮಾಡಬೇಕಾದ್ರೆ ಸೆಂಟ್ರಲ್ಲಿ ಇಲ್ಲಿ ಹೇಳುವಂಥದ್ದು ಕೃಷ್ಣ, ವಿಷ್ಣು, ಭಗವಂತ ಇರಬೇಕು. ದಟ್ ಈಸ್ ಕೃಷ್ಣ ಕಾನ್ಷಿಯಸ್ನೆಸ್, ಅದು ಕೃಷ್ಣ ಪ್ರಜ್ಞೆ. ಹೀಗೇಕೆಂದರೆ ಪ್ರಭುಪಾದ ಅಮೇರಿಕಕ್ಕೆ ಹೋದರು. ಅಮೇರಿಕಕ್ಕೆ ಹೋಗಿ ತುಂಬ ಮಂದಿ ಅವರನ್ನು ಭಕ್ತರಾಗಿ ಮಾಡಿದರು. ಹಾಗಾಗಿ ಹುಡುಗಿಯರು ಕೂಡ ಇದ್ದರು, ಹುಡುಗರಿಗೆ ಕೂಡ ಇದ್ದರು. ಹಾಗಾಗಿ ಪ್ರಭುಪಾದ ಸನ್ಯಾಸಿ ಮದುವೆಯಲ್ಲಿ ಎಲ್ಲ ಮದುವೆ ಕಾರ್ಯಕ್ರಮ ಮಾಡಲಿಕ್ಕಿಲ್ಲ, ಆದರೆ ಪ್ರಭುಪಾದ ರೂಲ್ಸನ್ನು ಬ್ರೇಕ್ ಮಾಡಿದರು. ಮತ್ತು ಪ್ರಭುಪಾದ ಹೇಳ್ತಾರೆ ಎಂತ ಅಂದರೆ, ತುಂಬ ನನ್ನ ಗಾಡ್ ಬ್ರದರ್ಸ್ ಮತ್ತು ಭಾರತದಲ್ಲಿ ತುಂಬ ಮಂದಿ ನನಗೆ ಎಗೇನ್ಸ್ಟ್ ಆದರು, ನೀವು ಈ ಸನ್ಯಾಸಿಯಾಗಿ ನೀವು ಮದುವೆ, ಆದರೆ ಐ ಹ್ಯಾವ್ ಡನ್ ದ್ಯಾಟ್ ಬಟ್ ಐ ಗಾಟ್ ಬೆನಿಫಿಟೆಡ್. ಎಂತಾಯ್ತು ಅಂದರೆ ಎಲ್ಲರೂ ಟೋಟಲಿ ಪ್ರಭುಪಾದಿಗೆ ಡೆಡಿಕೇಟ್ ಆದರು. ಅಂದರೆ ತುಂಬ ಗೃಹಸ್ಥನವರಿದ್ದರು,
ಹೆಂಡತಿ ಮಕ್ಕಳು ಎಲ್ಲರೂ ಟೋಟಲಿ ಅವರ ಸೇವೆಗೆ ಅಂದರೆ ಭಗವಂತನ ಸೇವೆಗೆ ಡೆಡಿಕೇಟ್ ಆದರು. ಹಾಗಾಗಿ ಕಲಿಯುಗದಲ್ಲಿ ಅಂತ ಅಂದರೆ ಎಲ್ಲರನ್ನೂ ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಇದು ಪ್ರಭುಪಾದ ಮಾಡಿದ, ಅದಕ್ಕೆ ಅವರಿಗೆ ಸಕ್ಸಸ್ ಸಿಕ್ಕಿದೆ. ಹೇಗೆಂದರೆ ಯಾರನ್ನು ರಿಜೆಕ್ಟ್ ಮಾಡಲಿಕ್ಕಿಲ್ಲ, ಎಲ್ಲರನ್ನು ಆಕ್ಸೆಪ್ಟ್ ಮಾಡುವಂಥದ್ದು. ಭಗವಂತನ ಸೇವೆಗೆ ಎಲ್ಲರೂ ಬೇಕು. ಹಾಗಾಗಿ ಸೆಂಟ್ರಲ್ಲಿ ಕೃಷ್ಣ ಇರಬೇಕು. ದೆನ್ ಯು ಕ್ಯಾನ್ ಮ್ಯಾರಿ, ಯು ಕ್ಯಾನ್ ಗೆಟ್ ಚಿಲ್ಡ್ರನ್, ಬಟ್ ದೇ ಶುಡ್ ಬಿಕಮ್ ಕೃಷ್ಣ ಕಾನ್ಷಿಯಸ್ನೆಸ್. ಅವರು ಕೃಷ್ಣ ಪ್ರಜ್ಞೆ ಆಗಬೇಕು. ಹಾಗೆ ಇಲ್ಲಿ ಯಾರೊಂದು ಪ್ಲೀಸ್ ಮಾಡಲಿಕ್ಕೆ ಮಾಡುವಂಥದ್ದು ಕೃಷ್ಣ ಭಗವಂತ. ನೋಡಿ ಇಲ್ಲಿ ಸೆಂಟ್ರಲ್ಲಿ ಕೃಷ್ಣ ಇದ್ದಾನೆ. ಹಾಗೆ ಮನೆಯಲ್ಲಿ ಸೆಂಟ್ರಲ್ಲಿ ಕೃಷ್ಣ ಇರಬೇಕು. ಈಸ್ ಅ ಕಿಂಗ್. ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ ಕೃಷ್ಣ. ರಾಜನಾಗಿ ಕೂತ್ಕೊಳ್ಳಿಲ್ವಾ? ಆ್ಯಕ್ಚುಲಿ ಕೃಷ್ಣ ಇಸ್ ದ ರಾಜ. ಎಸ್. ಶ್ಲೋಕ 13. ಎಸ್. ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷಿ ಭುಂಜತೆ ತೋ ಅಗಂ ಪಾಪ ಏ ಪಚ್ಚಂತಿ ಆತ್ಮಕಾರಣಾತ್. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿ ಪಾಪವನ್ನೇ ಊಟ ಮಾಡುತ್ತಾರೆ. ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಇಸ್ಕಾನ್ ಮೂಮೆಂಟಲ್ಲಿ ನಾವು ಅಡಿಗೆ ಮಾಡಿದ್ದನ್ನು ಟೇಸ್ಟ್ ಮಾಡುವುದಿಲ್ಲ, ಭಗವಂತನಿಗೆ ಕೊಟ್ಟು ನಾವು ತಿನ್ನುವಂಥದ್ದು. ಭಗವಂತನಿಗೆ ಕೊಡೋದೆ ನಾವು ಎಂಥ ಕೂಡ ತಗೊಳ್ಳೋದಿಲ್ಲ, ತಗೊಳ್ಳೋದೇ ಅಲ್ಲ. ಅದಕ್ಕೆ ನಾವು ಹೊರಗೆ ಎಲ್ಲ ತಿನ್ನುವುದಿಲ್ಲ. ಅಂದರೆ ಮೇಯ್ನಾಗಿ ಎವ್ರಿಥಿಂಗ್ ಎಂಥ ತಿನ್ನುವುದಾದರೆ ಭಗವಂತನಿಗೆ ಕೊಟ್ಟೆ ತಿನ್ನುವಂಥದ್ದು, ಪ್ರಸಾದ ಮಾತ್ರ ತಿನ್ನುವಂಥದ್ದು. ಹಾಗಾಗಿ ಹೇಗೆಂದರೆ ನೋಡಿ, ಈಗ ಒಬ್ಬರು, ನಾನು ಟ್ರೈನಲ್ಲಿ ಪುಸ್ತಕ ವಿತರಣೆಗೆ ಹೋದದ್ದು. ಟ್ರೈನಲ್ಲಿ ಪುಸ್ತಕ ವಿತರಣೆ ಹೋಗುವಾಗ ತುಂಬ ಮುಸ್ಲಿಮ್ಸ್ನವರು ಭಗವದ್ಗೀತೆ ತಗೊಳ್ತಾರೆ, ನನ್ನ ಎಕ್ಸ್ಪೀರಿಯನ್ಸ್. ಹಾಗಾಗಿ ನಾವು ಎಕ್ಸ್ಪ್ಲೇನ್ ಮಾಡೋದಲ್ಲಿ ಇರುವಂಥದ್ದು. ಯಾಕೆಂದರೆ ಟ್ರಾನ್ಸ್ಜೆಂಡಲ್ ಬುಕ್. ಏಕೆಂದರೆ ನಾನು ಮುಸಲ್ಮಾನ್, ನಾನು ಕ್ರಿಶ್ಚಿಯನ್, ನಾನು ಹಿಂದೂ, ಇದೆಲ್ಲ ದೇಹದ ಭಾವನೆ, ಆತ್ಮಕ್ಕೆ ಇಲ್ಲ. ಹೇಗೆಂದರೆ 1947 ಇಂಡಿಯಾ ಪಾಕಿಸ್ತಾನ್ ಸಪ್ರೇಟ್ ಆಯ್ತಲ್ಲ. ಸಪ್ರೇಟ್ ಆಗುವಾಗ ಇಲ್ಲಿಯ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಹಿಂದೂಗಳಲ್ಲಿ ಇಲ್ಲಿ ಬರಲಿ ಅಂತ ಆ ರೀತಿ ಆಯಿತು. ತುಂಬ ಮಂದಿ ಅದರಲ್ಲಿ ಸತ್ತ ಮೇಲೆ ಪ್ರಭುಪಾದ ಇರುವಂಥದ್ದು, ಕಾರ್ಪೊರೇಷನ್ ಗಾಡಿ ಬಂತು. ಗಾಡಿ ಬರುವಾಗ ಮುಸಲ್ಮಾನ ಕೂಡ ಸತ್ತಿದ್ದಾನೆ, ಹಿಂದೂ ಕೂಡ ಸತ್ತಿದ್ದಾನೆ. ಕಾರ್ಪೊರೇಷನ್ನವರು ಗಾಡಿ ಬರುವಾಗ ಅಲ್ಲಿ ಯಾವುದು ಡಿಫ್ರೆನ್ಸ್ ಇರಲಿಲ್ಲ ಅಂದರೆ ಎಲ್ಲರನ್ನು ಹಾಕಿದ್ದಾರೆ. ಆದರೆ ಹಿಂದೂ ಎಂತ ಆಗಲಿಲ್ಲ, ಒಟ್ಟಿಗೆ ಹಾಕಿದ್ದು. ಹಾಗಾಗಿ ದೇಹದ ಭಾವನೆ ಅದು, ಆತ್ಮಕ್ಕೆ ಇಲ್ಲ. ಹಾಗೆ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ, ತುಂಬ ಮುಸ್ಲಿಮ್ಸ್ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಅವರು ನನ್ನ ಹತ್ರ ಪ್ರಶ್ನೆ ಕೇಳಿದ್ದು, ನಾವು ಹಲಾಲ್ ಮಾಡ್ತೇವೆ ಅಂತ ಹೇಳಿದರು, ಕುರಾನಲ್ಲಿ ಉಂಟಂತ. ಅಂದರೆ ನಾವು ಅದು ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ಅಂತ. ಅವ್ರು ಹೇಳಿದ್ದು ಎಂತಂದರೆ, ನಾನು ಹೇಳಿದೆ ಪ್ರಾಣಿಗಳನ್ನು ಹತ್ಯೆ ಮಾಡಬಾರ್ದು ಅಂತ ಹೇಳಿದೆ. ಅವ್ರು ಹೇಳಿದ್ದು ಈ ವೆಜಿಟೇಬಲ್ಸಲ್ಲಿ ಕೂಡ ಎಂತಂದರೆ ಆತ್ಮ ಉಂಟು, ಪರಮಾತ್ಮ ಉಂಟು. ಎಸ್ ಉಂಟು, ಆದರೆ ಭಗವಂತ ಹೇಳಿದ್ದಾನೆ ಅದರಲ್ಲಿ ಕಡಿಮೆ ಪ್ರಜ್ಞೆ ಇರುವಂಥದ್ದು, ಲೆಸ್ ಕಾನ್ಷಿಯಸ್ನೆಸ್. ಮತ್ತು ಭಗವಂತ ಹೇಳಿದ್ದಾನೆ ಪತ್ರಂ ಪುರುಷಂ ಫಲಂ ತೋಯಂ. ಪತ್ರ ಅಂದರೆ ವೆಜಿಟೇಬಲ್ಸ್, ಫಲಂ ಅಂದರೆ ಫ್ರೂಟ್ಸ್. ಇದು ನನಗೆ ಕೊಟ್ಟು ತಿನ್ನು. ಹಾಗಾಗಿ ಅದರಲ್ಲಿ ಪಾಪ ಉಂಟು, ಆದರೆ ನಾವು ಅದನ್ನು ಟೇಸ್ಟ್ ಮಾಡೋದಿಲ್ಲ. ಭಗವಂತನಿಗೆ ಕೊಟ್ಟು, ಭಗವಂತ ಹೇಳಿದ್ದಾನೆ ಅದನ್ನು ಕೊಡಲಿಕ್ಕೆ, ನಾವು ಭಗವಂತನಿಗೆ ಕೊಟ್ಟು ಮತ್ತೆ ಕೊಡುವಂಥದ್ದು. ಆಗ ನಮಗೆ ಪಾಪ ಇಲ್ಲ, ಇಲ್ಲದ ಪಾಪ ಉಂಟು. ಹಾಗಾಗಿ ನಾವು ಏನಿಲ್ಲ ನೋಡಿ, ಈಗ ಸಪೋಸ್ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ 8 ಗಂಟೆ ಮಾಡೋದಾದರೆ 7:55ಕ್ಕೆ ರೆಡಿ ಇರ್ತದೆ. ಇರುವುದಿಲ್ವಾ? ಎಲ್ಲ ಮಾತಾಜಿನವರು ಮನೇಲಿ ರೆಡಿ ಇರುವುದಿಲ್ಲ 7:55ಕ್ಕೆ. ಸಿಂಪಲ್ ಎಂತಂದರೆ 5 ನಿಮಿಷ ನೀವೊಂದು ಬೇರೆ ಒಂದು ತಟ್ಟೆ, ನೀವು ತಿನ್ನುವ ತಟ್ಟೆಯಲ್ಲಿ ಇಡಬೇಡಿ, ಬೇರೆ ಒಂದು ತಟ್ಟೆಯಲ್ಲಿ ಅಲ್ಲಿ ತುಳಸಿ ಹಾಕಿ ಭಗವಂತನಿಗೆ ಒಂದು ಎಂತ ಹೇಳುವಂಥದ್ದು ಸ್ಮರಣೆ ಮಾಡಿ, ಕೃಷ್ಣನಿಗೆ
ಅದು ಪ್ರಸಾದ ಆಯಿತು. 5 ನಿಮಿಷ ಬಿಡಿ, ತಿಂತಾನೆ ಅವ ಈಗ ನೋಡಿದ್ದು ಕೂಡ ತಿಂದಾಗೆ ಪ್ರಸಾದ ಆಗ್ತದೆ. ಸಿಂಪಲ್, ಕಷ್ಟವೇ ಇಲ್ಲ. ಮತ್ತು ಅಡುಗೆ ಮಾಡುವಾಗ ಟೇಸ್ಟ್ ನೋಡಲಿಕ್ಕಿಲ್ಲ, ರುಚಿ ನೋಡಲಿಕ್ಕಿಲ್ಲ. ಹಾಗೆ ನಾವು ಪಾಪದಿಂದ ಬಿಡುಗಡೆ ಆಗ್ತೇವೆ. ಪ್ರಸಾದ ತುಂಬ ಪವರ್ಫುಲ್. ಎಂತಂದರೆ ಪ್ರಸಾದ ತಿಂದು 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 ನಮ್ಮ ಈ ಪ್ರಜ್ಞೆ, ಕಾನ್ಷಿಯಸ್ನೆಸ್ ಚೇಂಜ್ ಆಗ್ತದೆ. ಪ್ರಭುಪಾದ ಹೇಳುವಂಥದ್ದು, ಒನ್ ಡ್ಯೂಟಿ ಈಸ್ ದೇರ್, ಒನ್ ನಾನ್ ಡ್ಯೂಟಿ ಈಸ್ ದೇರ್. ಎಂಥ ವ್ಯತ್ಯಾಸ ಅಂತ? ಬೋತ್ ಆರ್ ಈಟಿಂಗ್, ಬೋತ್ ಆರ್ ಸ್ಲೀಪಿಂಗ್, ಎಲ್ಲರೂ ಮಾಡುವಂಥದ್ದು ಸೇಮ್. ಆದರೆ ಒಬ್ಬೊಂದು ಪ್ರಜ್ಞೆ ಕಲುಷಿತ, ಇನ್ನೊಬ್ಬೊಂದು ಕೃಷ್ಣ ಪ್ರಜ್ಞೆ. ಹಾಗಾಗಿ ಪ್ರಜ್ಞೆ ಚೇಂಜ್ ಆಗಲಿಕ್ಕೆ ಪ್ರಸಾದ ತುಂಬ ಇಂಪಾರ್ಟೆಂಟ್. ಪ್ರಸಾದ ತಿಂದು 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 ನಮ್ಮ ಪ್ರಜ್ಞೆ ಚೇಂಜ್ ಆಗ್ತದೆ. ಹಾಗೆ ಇಲ್ಲಿ ಅದನ್ನು ಹೇಳುವ, ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳನ್ನು ಬಿಡುಗಡೆ ಹೊಂದುತ್ತಾರೆ. ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಗಳು ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿ ಪಾಪವನ್ನೇ ಊಟ ಮಾಡುತ್ತಾರೆ. ಅಂದರೆ ನಾವು ಅಡುಗೆ ಮಾಡುವಾಗ ಇವತ್ತು ನನಗೆ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ನಾವು ಸೆನ್ಸ್ ಗ್ರಾಟಿಫಿಕೇಷನ್, ಅದಕ್ಕೆ ಹೇಳುವ ಸೆನ್ಸ್ ಗ್ರಾಟಿಫಿಕೇಷನ್, ಇಂದ್ರಿಯ ಸುಖ. ಇವತ್ತು ಈ ಪಲ್ಯ ಮಾಡಬೇಕು, ಇವತ್ತು ನಾನು ಪನ್ನೀರಿದು ಇದನ್ನು ಮಾಡ್ತೇನೆ, ಅದು ಮಾಡ್ತೇನೆ, ಗೊಜ್ಜು ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ, ಮತ್ತೊಂದು ಮಾಡ್ತೇನೆ, ಈ ಸ್ವೀಟ್ ಮಾಡ್ತೇನೆ. ಎಂತ ನಮ್ಮ ಇಚ್ಛೆ ಅಂತ? ನಾನು ಹೇಗೆ ಒಳ್ಳೆಯದನ್ನು ತಿನ್ನುವಂಥದ್ದು. ಕೃಷ್ಣ ಪ್ರಜ್ಞೆ ಅಂದರೆ ಎಸ್ ಕೃಷ್ಣ, ನಾನು ನಿನಗೆ ಇವತ್ತು ಎಂತ ಒಳ್ಳೇದು ಕೊಡುವಂಥದ್ದು. ರಾತ್ರಿ ಪೂರ್ತಿ ಪ್ಲ್ಯಾನ್, ಕೃಷ್ಣ ನಾಳೆ ನಾನು ನಿನಗೆ ಇದನ್ನು ಕೊಡ್ತೇನೆ. ಹೇಗೆಂದರೆ ರಾಧಾರಾಣಿ ಒಮ್ಮೆ ಕುಕ್ ಮಾಡಿದ್ದು ಮತ್ತೆ ಮಾಡುವುದಿಲ್ಲ ಅಂತೆ, ಆ ಮೆನುವನ್ನು ಮಾಡುವುದೇ ಇಲ್ಲ. ಹಾಗಾಗಿ ಕೃಷ್ಣ ಪ್ರಜ್ಞೆ ಅಂದರೆ ಎಸ್ ನಾನು ಭಗವಂತ ನಿನಗೆ ಇವತ್ತು ಎಂತ ಒಳ್ಳೇದು ಮಾಡುವಂಥದ್ದು, ನಿನಗೆ ನಾನು ಎಂತ ಕೊಡುವಂಥದ್ದು, ಇದಿರಬೇಕು ನಮಗೆ. ಅಂದರೆ ಅಡುಗೆ ಮಾಡುವಾಗ ನಾವು ತಿನ್ನುವಂಥ ನಮಗೆ ಇರಬಾರ್ದು, ಭಗವಂತನಿಗೆ ಹೀಗೆ ಕೊಡುವಂಥದ್ದು. ಎಸ್ ಭಗವಂತ, ಇವತ್ತು ನಾನು ಮಾಡಿದ್ದು ಸ್ವಲ್ಪ ಸುಟ್ಟೋಗಿದೆ. ನಾವು ಎಂತ ಸುಟ್ಟು ಹೋದದನ್ನು ನಾವು ಅಲ್ಲಿ ಬಿಡ್ತೇವೆ, ಇನ್ನೊಂದು ಮಾಡ್ತೇವೆ. ಭಗವಂತ ಸುಟ್ಟು ಹೋದದ್ದು ಕೊಡುವುದಿಲ್ಲ. ನಾವು ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಸುಟ್ಟು ಹೋದದ್ದು ಭಗವಂತ ತಿನ್ನಲಿಕ್ಕೆ ಆಗ್ತದ? ಆಗೋದಿಲ್ಲ. ಹಾಗಾಗಿ ಭಕ್ತಿ ಸ್ಟಾರ್ಟ್ ಆಗುವಂಥದ್ದು ಪ್ರಸಾದದಿಂದ. ಪ್ರಭುಪಾದ ಹೇಳುವಂಥದ್ದು, ದಿಸ್ ಇಸ್ಕಾನ್ ಮೂಮೆಂಟ್ ಈಸ್ ದಿ ಪ್ರಸಾದ ಮೂಮೆಂಟ್, ಕಿಚನ್ ಮೂಮೆಂಟ್. ಭಾಗವತಮಲ್ಲಿ ಭಗವಂತ ಹೇಳುವಂಥದ್ದು, ಥರ್ಡ್ ಕ್ಯಾಂಟೋದಲ್ಲಿ ಭಗವಂತ ಹೇಳುವಂಥದ್ದು, ನನಗೆ ಗೀಯನ್ನು ಈ ಯಜ್ಞಕ್ಕೆ ಹಾಕ್ತಾರೆ. ಓಂ ಸ್ವಾಹ ಇದಂ ಸ್ವಾಹ ಈ ರೀತಿ ಹಾಕ್ತಾರಲ್ಲ ಯಜ್ಞಕ್ಕೆ. ಅದಕ್ಕಿಂತ ಗೀಯಲ್ಲಿ ಒಳ್ಳೆ ಒಳ್ಳೆ ಐಟಮ್ ನನಗೆ ಮಾಡಿಕೊಟ್ರೆ ಅದು ನನಗೆ ಇಷ್ಟ ಅಂತ ಹೇಳ್ತಾನೆ. ಥರ್ಡ್ ಕ್ಯಾಂಟೋದಲ್ಲಿ ಉಂಟು ಭಗವಂತ ಕೃಷ್ಣ ಹೇಳುವಂಥದ್ದು. ಗೀಯನ್ನು ಅದಕ್ಕೆ ಹಾಕೋದಕ್ಕಿಂತ ಗೀಯಲ್ಲಿ ಒಳ್ಳೆಯದು ಪಕ್ವಾನ್ ಮಾಡಬೇಕಂತೆ, ಅದು ನನಗೆ ಇಷ್ಟ ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ ಪ್ರಭು ಅವರ್ ಮೂಮೆಂಟ್ ಈಸ್ ಕಿಚನ್ ಮೂಮೆಂಟ್, ಪ್ರಸಾದ ಮೂಮೆಂಟ್. ಎಸ್. ಶ್ಲೋಕ 14. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಕರ್ಮ ಸಮುದ್ಭವ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞ ಆಚರಣೆಯಿಂದ ಮಳೆ ಆಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಈಗಂದರೆ ಸಾಲ್ಟ್ ವಾಟರ್ ಪ್ಲಸ್ ಯಜ್ಞ ಈಸ್ ಈಕ್ವಲ್ ಟು ಸ್ವೀಟ್ ವಾಟರ್. ಸಾಲ್ಟ್ ವಾಟರ್ ಅಂದರೆ ಯಾವುದು? ಸಮುದ್ರ. ಯಜ್ಞ ಅಂದರೆ ಎಂತ? ಯಜ್ಞ ಅಂದರೆ ಸಂಕೀರ್ತನ ಯಜ್ಞ. ಅದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ಕೂಡ ಒಂದು 6:15 ತನಕ ಹೋಗ್ಬೋದು, 1/4 ಗಂಟೆ ಜಾಸ್ತಿ ಮಾಡ್ತೇನೆ ನೋಡಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಇದು ಆಲ್ಮೋಸ್ಟ್ 30 years ಬ್ಯಾಕ್, 30 ವರ್ಷದ ಹಿಂದೆ ತಿರುಪತಿಯಲ್ಲಿ ಮಳೆ ಇರಲಿಲ್ಲ. ಹಾಗಾಗಿ ಅವರು 4 ಸಂಪ್ರದಾಯ, ಮಧ್ವ ಸಂಪ್ರದಾಯ, ತಿರುಪತಿಯವರು ಸ್ತ್ರೀ ಸಂಪ್ರದಾಯ, ಲಕ್ಷ್ಮೀ ಸಂಪ್ರದಾಯ, ಮತ್ತು ಈ ರುದ್ರ ಸಂಪ್ರದಾಯ, ವಿಷ್ಣು ಸ್ವಾಮಿ ಗುಜರಾತಲ್ಲಿರುವಂಥದ್ದು, ಮತ್ತು ನಿಂಬಾರ್ಕ ಸಂಪ್ರದಾಯ ಇರುವಂಥದ್ದು ಜೈಪುರಲ್ಲಿ, ರಾಜಸ್ಥಾನಲ್ಲಿ. ಹಾಗೆ ಎಲ್ಲ ಸಂಪ್ರದಾಯ ಅವರಿಗೆ ಹೇಳಿದರು. ಅವರು ಬಂದು ಯಜ್ಞ ಮಾಡಿದರು. ಯಜ್ಞ ಅಂದರೆ ಓಂ ಸ್ವಾಹ ಓಂ ಸ್ವಾಹ ಇದನ್ನೆಲ್ಲ ಮಾಡಿದರು. ಮಳೆ ಬರಲಿಲ್ಲ. ಲಾಸ್ಟಿಗೆ ಇಸ್ಕಾನ್ಗೆ ಅಪ್ರೋಚ್ ಆದರು. ಇಸ್ಕಾನ್ ಹೇಳೋದು, ನಾವು ಯಜ್ಞ ಮಾಡೋದು ಸಂಕೀರ್ತನ ಯಜ್ಞ. ಕಲಿಯುಗಕ್ಕೆ ಯುಗ ಧರ್ಮದಲ್ಲಿ
ಚೇತನ ಬಂದದ್ದು, ಸಂಕೀರ್ತನ ಮಾಡಿದ್ದು, ಸಂಕೀರ್ತನ ಹಾಗೆ ಆಯ್ತು ಅಂತ ಹೇಳಿ. ಹಾಗೆ 100 ಮಂದಿ ಹೋದರು. ತಿರುಪತಿಗೆ ಒಂದು ಪ್ರದಕ್ಷಿಣೆ ಬಂದರು, ತಿರುಮಲ ದೇವಸ್ಥಾನಕ್ಕೆ ಪ್ರದಕ್ಷಿಣೆ. ಹಾಗೆ ಧ್ವಜಸ್ತಂಭದ ಹತ್ತಿರ ಬರುವಾಗ ಜೋರು ಮಳೆ, ಸಂಕೀರ್ತನ ಮಾಡಿ. ಹಾಗೆ ಅವರು ಖುಷಿಯಾಗಿ ನಮಗೆ ಅಲ್ಲಿಗ ತಿರುಪತಿ ದೇವಸ್ಥಾನ ಉಂಟು, ಇಸ್ಕಾನ್, ಅದು ಜಾಗವನ್ನು ಫ್ರೀಯಾಗಿ ಕೊಟ್ಟದ್ದು, ತಿರುಪತಿ ದೇವಸ್ಥಾನ ಬೋರ್ಡ್, ಖುಷಿಯಾಗಿ. ಹಾಗಾಗಿ ಯಜ್ಞ ಮಾಡಿದರೆ ಮಳೆ ಬರ್ತದೆ, ಇಲ್ಲಿ ಅದನ್ನು ಹೇಳುವಂಥದ್ದು ಭಗವಂತ ಕೃಷ್ಣ. ಎಲ್ಲ ಜೀವಿಗಳ ಆಹಾರ ಧಾನ್ಯಗಳಿಂದ ಬದುಕುತ್ತದೆ, ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ, ಯಜ್ಞ ಆಚರಣೆ ಮಳೆ ಆಗುತ್ತದೆ, ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಹಾಗೆ ಮಳೆ ಬರುವಂಥದ್ದು ಸಂಕೀರ್ತನ ಮಾಡಿದರೆ ಮಳೆ ಬರ್ತದೆ. ಬೇಕಿದ್ರೆ ನೋಡಿ ನೀವು ಜೋರಾಗಿ ಹರೇ ಕೃಷ್ಣ ಕೀರ್ತನ ಮಾಡಿ ಮಳೆ ಇಲ್ಲದಾಗ, ಮತ್ತು ಪ್ರೇ ಮಾಡಿ, ಖಂಡಿತ ಬರ್ತದೆ ಮಳೆ. ಎಸ್, ಶ್ಲೋಕ 15. ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತ. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮೇಶ್ವರನ ನೇರವಾಗಿ ವ್ಯಕ್ತವಾಗಿದೆ. ಆದ್ದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಹಾಗೆ ವೇದದಲ್ಲಿ ಉಂಟು ಯಜ್ಞ ಮಾಡಬೇಕಂತ. ಕಲಿಯುಗಕ್ಕೆ ಸಂಕೀರ್ತನ ಯಜ್ಞ. ಬೇರೆ ಯಾವ ಯಜ್ಞದಲ್ಲಿ ನಿಮಗೆ ಅಂಥ ಬೆನಿಫಿಟ್ ಸಿಗುವುದಿಲ್ಲ. ಇದರಲ್ಲಿ ಎಂತಂದರೆ ಸತ್ಯಯುಗದಲ್ಲಿ ಧ್ಯಾನ, ತ್ರೇತಯುಗದಲ್ಲಿ ಯಜ್ಞ, ದ್ವಾಪರಯುಗದಲ್ಲಿ ಅರ್ಚನ, ಕಲಿಯುಗದಲ್ಲಿ ನಾಮ ಸಂಕೀರ್ತನ. ಈ ನಾಮ ಸಂಕೀರ್ತನದಲ್ಲಿ ಆ 3 ಯುಗದಲ್ಲಿ ಎಂಥ ಬೆನಿಫಿಟ್ ಅದೆಲ್ಲ ಸಿಗ್ತದಂತೆ. ಈಗ ದಾಸರು ಹೇಳಿದ ಪದ್ಯ ಅಂತ, ಹರಿನಾಮವೇ ಚಂದ ಅದ ನಂಬಿಕೋ ಕಂದ. ಹರಿನಾಮ, ಹರಿನಾಮ ವೇದವ್ಯಾಸರು ಹೇಳುವಂಥ ಹರಿನಾಮ 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 ಏವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಬೇರೆ ಯಾವ ಉಪಾಯ ಇಲ್ಲ, ಬೇರೆ ಯಾವ ಉಪಾಯ ಇಲ್ಲ, ಬೇರೆ ಯಾವ ಉಪಾಯ ಇಲ್ಲ. ವೇದವ್ಯಾಸರು ಒಮ್ಮೆ ಹೇಳಿರೋದು ಇಂಪಾರ್ಟೆಂಟ್, 3 ಬಾರಿ ಹೇಳಿದ್ದಾರೆ. ಹರಿನಾಮ 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 3 ಬಾರಿ ಹೇಳಿದರೆ ತುಂಬ ಇಂಪಾರ್ಟೆಂಟ್, ತುಂಬ. ಎಸ್, ಶ್ಲೋಕ 16. ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯಿತಯಃ ಅಗಾಯುರ್ ಇಂದ್ರಿಯಾರಾಮೋ ಮೋಘಂ ಪಾರ್ಥ ಸಾ ಜೀವತೆ. ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸಿದಲೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು, ಇಂದ್ರಿಯಗಳ ತೃಪ್ತಿಗಾಗಿ ಬದುಕುವ ಇಂಥ ಮನುಷ್ಯನ ಬದುಕು ವ್ಯರ್ಥ. ಹಾಗೆ ನಾವು ಬದುಕನ್ನು ಇಂದ್ರಿಯ ತೃಪ್ತಿಗೆ ಯೂಸ್ ಮಾಡಬಾರ್ದಂತೆ. ಇಂದ್ರಿಯ ತೃಪ್ತಿ ಅಂದರೆ ಎಂತ? ಯಾರು ಹೇಳ್ತೀರಿ? ಈಗ ಊಟದಲ್ಲಿ ಇಂದ್ರಿಯ ತೃಪ್ತಿ ಅಂದರೆ ಎಂತ? ರುಚಿ ಅಲ್ಲ, ರುಚಿ ಅಂದರೆ ಎಂತ? ಈಗ ನಾವು ಭಗವಂತನಿಗೆ ಮಾಡುವಂಥದ್ದು ಇಂದ್ರಿಯ ತೃಪ್ತಿಯಾ? ಅಲ್ಲ, ನಮಗೋಸ್ಕರ ನಾವು ಮಾಡುವ ಇಂದ್ರಿಯ ತೃಪ್ತಿಯಾ? ನಮಗೋಸ್ಕರ ಮಾಡುವುದು ಇಂದ್ರಿಯ ತೃಪ್ತಿ. ಹಾಗೆ ಅದನ್ನು ನಾವು ಬಿಡಬೇಕು. ಎಸ್, ನಾಳೆ ನಾನು ಪುಲಾವ್ ಮಾಡ್ತೇನೆ, ವೆಜಿಟೇಬಲ್ ಪುಲಾವ್. ನಾವು ಇವತ್ತು ರಾತ್ರಿ ಪ್ಲ್ಯಾನ್ ಮಾಡ್ತೇವೆ ಎಲ್ಲ. ಅದಕ್ಕೆ ಎಂತ ಹೇಳುವಂಥದ್ದು, ಬಟಾಣಿ ತರುವ, ನೀರಲ್ಲಿ ಹಾಕುವಂಥದ್ದು, ಕ್ಯಾರೆಟ್ ತರುವಂಥದ್ದು ಎಲ್ಲ ತಂದು ಇಡ್ತೇವೆ ನಾವು. ಅಂದರೆ ನಾಳೆ ನನಗೆ ಒಳ್ಳೆ ತಿನ್ನಬೇಕು ಪುಲಾವ್ ಅಂತ. ಆದರೆ ರಾತ್ರಿ ಓಕೆ, ನಾಳೆ ನಾನು ಕೃಷ್ಣನಿಗೆ ಪುಲಾವ್ ಕೊಡ್ತೇನೆ. ದಿಸ್ ಈಸ್ ಕೃಷ್ಣ ಕಾನ್ಷಿಯಸ್ನೆಸ್. ಹಾಗೆ ಇಲ್ಲಿ ಅದನ್ನು ಹೇಳುವಂಥದ್ದು, ವೇದಗಳು ಪ್ರವರ್ತಿಸಿದ ಈ ಯಜ್ಞಚಕ್ರವನ್ನು ಯಾರು ಮಾನವ ಜೀವನ ಅನುಸರಿಸಲು ಅವರದು ನಿಶ್ಚಯವಾಗಿ ಪಾಪ ತುಂಬಿದ ಬದುಕು. ಹಾಗಾಗಿ ನಾವು ಭಗವಂತನಿಗೆ ಕೊಟ್ಟು ತಿನ್ನಬೇಕು. ಸಿಂಪಲ್. ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು, ಮತ್ತು 1 by 1 ಎಲ್ಲ ಆಗ್ತದೆ. ಫಸ್ಟ್ ಅದನ್ನು ಮಾಡುವ. ಯಾಕಂದ್ರೆ ನಾವು ಎಲ್ಲರೂ ತಿಂತೇವೆ. ಬೇಸಿಕ್ ನೆಸೆಸಿಟಿ ಅಂತ ಫುಡ್, ಕ್ಲೋತಿಂಗ್, ಶೆಲ್ಟರ್. ತಿನ್ನುವಂಥದ್ದು ತಿನ್ನಲೇಬೇಕು, ತಿನ್ನದಿರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಿನ್ನುವಾಗ ಭಗವಂತನ ಕೊಟ್ಟು ತಿನ್ನುವ. ಎಸ್, ನೋಡಿ, ಇದು ಯಜ್ಞ ಚಕ್ರ. ಹೇಗೆ ಅಂದರೆ ಫಸ್ಟಿಗೆ ಬ್ರಹ್ಮನಿಗೆ ಹೇಳುವಂಥದ್ದು,
ತೇನೆ ಹೃದಯ ಆದಿಕವೇ ಎತ್ ಮುಹೇಂದಿ ಸೂರ್ಯ. ಅಂದರೆ ಬ್ರಹ್ಮ ಹುಡ್ತಾನೆ, ಗರ್ಭೋದಕಶಾಹಿ ವಿಷ್ಣುನ ಹೊಕ್ಕಳಿಂದ ಹುಡ್ತಾನೆ. ಹುಟ್ಟಿ ಅವನಿಗೆ ಎಂತ ಮಾಡಬೇಕಂತ ಗೊತ್ತಿಲ್ಲ. ಅವ ಅಂದರೆ ಎಂತ ಮಾಡಬೇಕು ಗೊತ್ತಿಲ್ಲ. ಅವ ಹೀಗೆ ಬರ್ತಾನೆ. ಬರುವಾಗ ಕೆಳಗೆ ಬರ್ತಾನೆ. ಯಾಕೆಂದರೆ ಈ ಬ್ರಹ್ಮನ ಲೋಕ ಸತ್ಯಲೋಕ ಅದು ಟಾಪಲ್ಲಿ ಉಂಟು, ಅದು ಕೆಳಗೆ ಬರ್ತಾನೆ. ಇಲ್ಲಿ ಕೆಳಗೆ ಗರ್ಭೋದಕಶಾಹಿ ವಿಷ್ಣು ಇದ್ದಾನೆ. ಹಾಗೆ ಬರುವಾಗ ಅವನಿಗೆ ಟಪ್ ಅಂತ ಸೌಂಡ್ ಬಂತು. ಟಪ್, ಈಗ ನೀರು ಟಪ್ ಅಂತ ಸೌಂಡ್ ಬರ್ತದಲ್ಲ, ಆ ಟಪ್ ಸೌಂಡಿಗೆ ಅವನಿಗೆ ಗೊತ್ತಾಯ್ತು ನಾನು ತಪಸ್ಸು ಮಾಡಬೇಕಂತ. ತುಂಬ ಬುದ್ಧಿವಂತ ಬ್ರಹ್ಮ. ನಮಗೆ ಹೇಳಿದ್ರು ಕೂಡ ಹೊಡೆದ್ರು ಕೂಡ ನಾವು ಮಾಡೋದಿಲ್ಲ. ಬ್ರಹ್ಮ ನೋಡಿ ಎಷ್ಟು ಇಂಟೆಲಿಜೆಂಟ್. ಟಪ್ ಸೌಂಡಿಗೆ ತಪಸ್ಸು ಮಾಡಿದ. ಎಷ್ಟೋ ಕೋಟಿಗಟ್ಟಲೆ ವರ್ಷ ತಪಸ್ಸು ಮಾಡಿದ. ಪ್ರಪಂಚವಂಥದ್ದು ಯು ಕ್ಯಾನಾಟ್ ಇಮಿಟೇಟ್ ಬ್ರಹ್ಮ. ಅನುಕರಣೆ ಮಾಡಲಿಕ್ಕೆ ಆಗುವುದಿಲ್ಲ ಬ್ರಹ್ಮನನ್ನು. ಯು ಹ್ಯಾಸ್ ಡನ್ ಸಚ್ ಎ ಲಾಂಗ್ ಇಯರ್ಸ್ ತಪಸ್ಸು. ಫಸ್ಟ್ ಆಫ್ ಆಲ್ ನಮಗೆ ಅಷ್ಟು ಆಯುಷ್ ಕೂಡ ಇಲ್ಲ. ಕಲಿಯುಗದಲ್ಲಿ 100 ವರ್ಷ, ನಮಗೆ ಎಷ್ಟು ತಪಸ್ಸು ಮಾಡಲಿಕ್ಕೆ ಆಗ್ತದೆ? ಹಾಗಾಗಿ ಅವನನ್ನು ನಮಗೆ ಇಮಿಟೇಟ್ ಮಾಡಲಿಕ್ಕೆ ಅನುಕರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಅವನಿಗೆ ಭಗವಂತ ದರ್ಶನ ಕೊಡ್ತಾನೆ, ಮತ್ತು ಎಲ್ಲವನ್ನು ಹೇಳ್ತಾನೆ ಬ್ರಹ್ಮನಿಗೆ. ಇಲ್ಲಿ ಸ್ಟಾರ್ಟ್ ಆಗೋದು ಇಲ್ಲಿಂದ. ಅದು ವೇದಗಳು. ವೇದದಲ್ಲೆಲ್ಲ ಉಂಟು. ವೇದದಲ್ಲಿ ನಮ್ಮ ನಿಗದಿತ ಕರ್ತವ್ಯ ಉಂಟು. ಎಂಥ ಕರ್ತವ್ಯ? 24 ಗಂಟೆಯಲ್ಲಿ 8 ದೇಹಕ್ಕೆ. ಅದರಲ್ಲಿ 6 ಗಂಟೆ ಮಲಗಬೇಕು. 2 ಗಂಟೆಯಲ್ಲಿ ನಮ್ಮದು ತಿನ್ನುವಂಥದ್ದು, 2 ಹೊತ್ತು ತಿನ್ನುವಂಥದ್ದು, 2 ಹೊತ್ತು ಸ್ನಾನ ಮಾಡುವಂಥದ್ದು, ಇದೆಲ್ಲ ಅದರಲ್ಲಿ ಬರ್ತದೆ. ಮತ್ತು ನಮ್ಮ ಬಟ್ಟೆ ವಾಶ್ ಮಾಡೋದು ಎಲ್ಲ ಅದರಲ್ಲಿ ಬರ್ತದೆ. 8 6 ಮಲಗಲಿಕ್ಕೆ, 2 ಗಂಟೆ ತಿನ್ನುವಂಥದ್ದು, 2 ಹೊತ್ತು ನಾವು ಸ್ನಾನ ಮಾಡುವಂಥದ್ದು ಎಲ್ಲ ನಮ್ಮ ಕ್ರಿಯೆ ಎಲ್ಲ ಅದಕ್ಕೆ ಬರ್ತದೆ. ಮತ್ತು 8 ಮನಸ್ಸಿಗೆ. 8 ನಾವು ಕೆಲಸ ಮಾಡಲೇಬೇಕು. ಕೆಲಸಕ್ಕೆ ಹೋಗಿ, ಯಾವುದಾದ್ರು ಕೆಲಸ, ನಿಮ್ಮ ಉದ್ಯೋಗ. 8 ಗಂಟೆ ಆತ್ಮಕ್ಕೆ. ಇದು ಜನರಿಗೆ ಗೊತ್ತಿಲ್ಲ. ಕಲಿಯುಗದಲ್ಲಿ ಎಂತಾಗಿದೆ ಅಂದರೆ, ಕಲಿಯುಗದಲ್ಲಿ ಜನರು 10 ಗಂಟೆ ಮಲಗುವಂಥದ್ದು, 12 ಗಂಟೆ ಕೆಲಸ ಮಾಡುವಂಥದ್ದು. ಇದು ಸರಿಯಲ್ಲ. ಇದು ಪ್ರಾಣಿಗಳು ಮಾಡುವಂಥದ್ದು. ಮನುಷ್ಯ ಅಂದರೆ 8 ಗಂಟೆ ಆತ್ಮಕ್ಕೆ ಇಡಬೇಕು. ಈಗ ಪ್ರಭುಪಾದ ನಮಗೆ ಹೇಗೆ ಕೊಟ್ಟಿದ್ದಾರೆ ಅಂದರೆ, 2 ಗಂಟೆ ಜಪ, 2 ಗಂಟೆ ಓದುವಂಥದ್ದು, ಭಗವದ್ಗೀತೆ ಶಾಸ್ತ್ರ ಓದುವಂಥದ್ದು, 1 ಗಂಟೆ ಕೀರ್ತನ ಮಾಡುವಂಥ. ಈಗ ನಾನು ಕೀರ್ತನ ಮಾಡಿದೆ, ಅದು ನಮಗೆ 1 ಗಂಟೆ ಮಾಡಲೇಬೇಕು. 5 ಆಯ್ತಲ್ಲ. 2 ಗಂಟೆ ಓದುವಂಥ, 2 ಗಂಟೆ ಜಪ, 5 ಮತ್ತು 3 ಗಂಟೆ ಸೇವೆ. ಎಂಥದ್ದು ದೇವಸ್ಥಾನದಲ್ಲಿ ಎಂಥದ್ದು ಸೇವೆ ಮಾಡುವಂಥದ್ದು. ಇದು ಕೊಟ್ಟಿದ್ದಾರೆ 8 ಗಂಟೆ ಆತ್ಮಕ್ಕೆ. ಆಗ ಅದು ಸ್ಯಾಟಿಸ್ಫೈ ಆಗ್ತದೆ, ಖುಷಿ ಆಗ್ತದೆ, ಹ್ಯಾಪಿನೆಸ್. ನಾವೀಗ ಎಂತ ಅಂದರೆ, ಒಬ್ಬ ಗಿಳಿ ಸಾಕುವವ ಒಂದು ಗಿಳಿದು ಗೂಡು ತೆಗ್ದ, ಪರ್ಚೇಸ್ ಮಾಡಿದ. ಅವ 10 ದಿವಸ ಅದಕ್ಕೆ ಪೇಂಟ್ ಹೊಡೆಯುವಂಥದ್ದು, ಬೇರೆ ಬೇರೆ ಕಲರ್ ಚೆಂದ ಮಾಡಿ ಹೊಡೆದಿದ್ದಾನೆ ಪೇಂಟ್. 10 ದಿವಸ ಗಿಳಿಗೆ ಅಂತ ಹಾಕಲಿಲ್ಲ. ಈಗ ಗೂಡು ಒಳ್ಳೆ ಚೆಂದ ಉಂಟು, ಗಿಳಿ ಇಲ್ಲ. ಅದೇ ರೀತಿ ನಾವು ಕೂಡ ದೇಹಕ್ಕೆ ಎಲ್ಲ ಮಾಡ್ತಾ ಇದ್ದೇವೆ, ಆತ್ಮಲ್ಲಿ ಹೀಗೆ ಉಂಟು. ಮಲಗಿದ ಸ್ಟೇಜಲ್ಲಿ ಹೀಗೆ ಉಂಟು. ಹೀಗೆ ಆತ್ಮಕ್ಕೆ ನಾವು ಫುಡ್ ಕೊಡೋದೇ ಇಲ್ಲ. ಆತ್ಮಕ್ಕೆ ಫುಡ್, ಅದು ಫುಡ್ ಸ್ಯಾಟಿಸ್ಫೈ ಆಗೋದಿಲ್ಲ. ಆತ್ಮಕ್ಕೆ 8 ಗಂಟೆ ನಾವು, ಹೇಗೆ ಪ್ರಭುಪಾದ ಹೇಳಿದ್ದಾರೆ, ಜಪದಿಂದ ಹ್ಯಾಪಿನೆಸ್ ಬರ್ತದೆ, ಕೀರ್ತನೆಯಿಂದ ಹ್ಯಾಪಿನೆಸ್ ಬರ್ತದೆ, ಭಗವದ್ಗೀತೆ ಓದೋದ್ರಿಂದ ಹ್ಯಾಪಿನೆಸ್ ಬರ್ತದೆ, ಭಗವಂತನ ಸೇವೆ ಮಾಡೋದ್ರಿಂದ ಹ್ಯಾಪಿನೆಸ್ ಬರ್ತದೆ. ಹಾಗಾಗಿ ನಾವು ಆತ್ಮವನ್ನು ಟೋಟಲಿ ನೆಗ್ಲೆಕ್ಟ್ ಮಾಡಿದ್ದೇವೆ. ಹಾಗಾಗಿ ಸಮಸ್ಯೆ ಬರುವಂಥದ್ದು. ಹೆಚ್ಚಿನ ಜನರಿಗೆ ಆತ್ಮದ ವಿಷಯ ಗೊತ್ತಿಲ್ಲ. ಈಗ ಭಗವದ್ಗೀತೆ ಸ್ಟಾರ್ಟ್ ಆಗುವಂಥ ಆತ್ಮದಿಂದ ಕೃಷ್ಣ ಹೇಳುವಂಥ ಅರ್ಜುನನಿಗೆ, ನಿನ್ನ ದೇಹ ಅಲ್ಲ ನಿನ್ನ ಆತ್ಮ ಅಂತ. ಹಾಗೆ 8 24ರಲ್ಲಿ 8 ದೇಹಕ್ಕೆ, 8 ಮನಸ್ಸಿಗೆ ಕೆಲಸ ಮಾಡಲೇಬೇಕು, 8 ಆತ್ಮಕ್ಕೆ. ಮತ್ತು ಇಲ್ಲಿ ಯಜ್ಞ ಮಾಡಬೇಕು ಸಂಕೀರ್ತನೆಗೆ. ಅದರಿಂದ ಮಳೆ ಬರ್ತದೆ, ಮಳೆಯಿಂದ ಬೆಳೆ ಆಗ್ತದೆ. ಈ ಬೆಳೆ ಆಧಾರದಿಂದ ನಾವು ಚಂದವಾದ ಒಂದು ಪ್ರಸಾದವನ್ನು ಮಾಡಿ ಭಗವಂತನಿಗೆ ಕೊಡುವಂಥದ್ದು. ಹಾಗಾಗಿ ಭಗವಂತನಿಂದ ಬಂದದ್ದು ವಾಪಸ್ ಅವನಿಗೆ ಹೋಗುವಂಥದ್ದು. ಇದು ಯಜ್ಞಚಕ್ರ. ನೋಡಿ ಇಲ್ಲಿ ಭಗವಂತ ಬರುವಂಥದ್ದು, ಈಗ ಸರ್ಕಲ್ ನೋಡಿ, ಅವನಿಗೆ ಹೋಗುವಂಥದ್ದು, ಅವನಿಂದ ಬಂದದ್ದು ಅವನಿಗೆ ಹೋಗುವಂಥದ್ದು. ಎಸ್ ಯಜ್ಞ ಸಂಕೀರ್ಣ ಪ್ರಾಯರ್ ಏಜೆನ್ಸಿ.
ಕೃಷ್ಣವರ್ಣಂ ತ್ರಿಷಾ ಕೃಷ್ಣಂ ಸಂಗೋಪಾಂಗಾರ್ಧ ಪಾರ್ಷದಂ ಯಜ್ಞ ಸಂಕೇತ ಪ್ರಾಯರ್ ಯಜಂತಿ ಸುಮೇಧಶ. ಇದು ಶ್ರೀಮದ್ ಭಾಗವತಮದಲ್ಲಿ 11th ಕ್ಯಾಂಟೋ 5th ಚಾಪ್ಟರ್ 32nd ಶ್ಲೋಕ. ಎಂತ ಹೇಳುವಂಥದ್ದು ಇದು? ಯಜ್ಞ ಸಂಕೇತ ಪ್ರಾಯರ್ ಕೃಷ್ಣವರ್ಣಂ ತ್ರಿಷಾ ಕೃಷ್ಣಂ, ಕೃಷ್ಣನೇ ಆದರೆ ಕಲರ್ ಚೇಂಜ್. ಇದು ಚೈತನ್ಯ ಮಹಾಪ್ರಭುಗೆ ಕೃಷ್ಣನೇ ತ್ರಿಷಾ ಕೃಷ್ಣಂ, ಕೃಷ್ಣನ ಕಲರ್ ಅಲ್ಲ, ಕೃಷ್ಣಂದು ಬ್ಲ್ಯಾಕ್, ಇವರು ಗೋಲ್ಡನ್ ಕಲರಲ್ಲಿ ಬರುವಂಥದ್ದು. ಕೃಷ್ಣವರ್ಣಂ ತ್ರಿಷಾ ಕೃಷ್ಣಂ ಸಂಗೋಪಾಂಗಾರ್ಥ ಪಾರ್ಷದಂ, ಅವ್ರು ಯಾವಾಗಲೂ ಸಂಗಡಿಗರೊಟ್ಟಿಗೆ ಇರ್ತಾರೆ, ಅಸೋಸಿಯೇಟ್ಸ್. ಮತ್ತೆಂತ ಮಾಡುವಂಥದ್ದು? ಸಂಕೀರ್ತನ ಯಜ್ಞ, ಯಜ್ಞ ಸಂಕೀರ್ತನ್ ಪ್ರಾಯರ್ ಯಜಂತಿ ಸುಮೇಧಶ ಅಂದರೆ ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರಂತೆ. ಇದು 500 ವರ್ಷ ಹಿಂದೆ. ಯಾರಿಗೆಲ್ಲ ಚೈತನ್ಯ ಮಹಾಪ್ರಭು ಯಾರಿಗೆ ಗೊತ್ತುಂಟು? ಯಾರಿಗದು ಗೊತ್ತುಂಟಾ? ಚೈತನ್ಯ ಮಹಾಪ್ರಭು ಯಾರಿಗೆ ಗೊತ್ತಿಲ್ಲ ನೋಡಿ. ಚೈತನ್ಯ ಮಹಾಪ್ರಭು 500 ವರ್ಷ ಹಿಂದೆ ಮಾಯಾಪುರ್, ಈಗ ಬೆಂಗಾಲದಲ್ಲಿ ಮಾಯಾಪುರ್, ಅಲ್ಲಿ ಅವರು ಬಂದದ್ದು. ಈಸ್ ಎ ಕೃಷ್ಣನ ಇನ್ಕಾರ್ನೇಷನ್. ಅವರು ಸಂಕೀರ್ತನ ಯಜ್ಞ ಮಾಡ್ತಾಯಿದ್ರು. ಉಡುಪಿ ಕೂಡ ಬಂದಿದ್ದಾರೆ ಅವರು, ಅವರ ಮಧ್ಯಲೀಲೆಯಲ್ಲಿ ಉಡುಪಿ ಕೂಡ ಬಂದಿದ್ದಾರೆ. ಹಾಗೆ ನೋಡಿ, ಇದು ಚೈತನ್ಯ ಮಹಾಪ್ರಭು ಅಂದರೆ ಕೃಷ್ಣ, ನಿತ್ಯಾನಂದ ಪ್ರಭು ಅಂದರೆ ಬಲರಾಮ್, ಅದ್ವೈತಾಚಾರ್ಯ ಅಂದರೆ ಮಹಾವಿಷ್ಣು, ಇಲ್ಲಿ ಗದಾಧರ ಪಂಡಿತ ರಾಧಾರಾಣಿ, ಇದು ವಾಸದಿ ಪ್ರಭು ಅಂದರೆ ನಾರದ ಮುನಿ, ಮತ್ತು ಅವರೆಲ್ಲ ಅಸೋಸಿಯೇಟ್ಸ್. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹಾಗೆ ನಾವು ಕೀರ್ತನ ಮಾಡುವಾಗ ಕೂಡ ಇವರ ಹೆಸರು ಹೇಳಿ, ಜಪ ಮಾಡುವ ಮುಂಚೆ ಕೂಡ ನಾವು ಇವರ ಹೆಸರು ಹೇಳಿ ಮತ್ತೆ ನಾವು ಸ್ಟಾರ್ಟ್ ಮಾಡುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದು ಕೀರ್ತನ್ ಅಂದರೆ ನಾನು ಹೇಳುವಂಥದ್ದು, ಲೀಡ್ ಸಿಂಗರ್, ನೀವೆಲ್ಲ ರಿಪೀಟ್ ಮಾಡುವಂಥದ್ದು. ಜಪ ಅಂದರೆ ನಾವು ಇಂಡಿವಿಜುವಲ್ ಮಾಡುವಂಥದ್ದು. ಹಾಗೆ ಕೂಡ ಫಸ್ಟಿಗೆ ಜಪ ಮಾಡೋ ಫಸ್ಟಿಗೆ ನಾವು ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಇದು ಯಾಕೆ ಅಂದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, 10th ಚಾಪ್ಟರ್ 25th ಶ್ಲೋಕ. ಎಂತ ಹೇಳಿದ್ದಾನೆ? ಯಜ್ಞೇನಾಂ ಜಪ ಯಜ್ಞೋ ಅಸ್ಮಿ, ಯಜ್ಞದಲ್ಲಿ ನಾವು ಜಪ ಯಜ್ಞ ಅಂತ ಹೇಳಿದ್ದಾನೆ. ಹಾಗಾಗಿ ನಾವು ಸಂಕೀರ್ತನ ಕೂಡ ಮಾಡಬೇಕು, ಜಪ ಕೂಡ ಮಾಡಬೇಕು. ಎಂತಾಗ್ತದೆ? ನಾವು ಪ್ಯೂರಿಫೈ ಆಗ್ತೇವೆ. ಪ್ಯೂರಿಫೈ ಆದಮೇಲೆ ನಮ್ಮ ಕೃಷ್ಣನ ಬಗ್ಗೆ ಎಲ್ಲವೂ ಅರ್ಥ ಆಗ್ತದೆ ಆ್ಯಸ್ ಇಟ್ ಈಸ್. ಇದು ಮಿಸ್ಟ್ರಿ, ದೊಡ್ಡ ಮಿಸ್ಟ್ರಿ. ಫಸ್ಟಿಗೆ ಅಂತಂದರೆ ಕೃಷ್ಣ ಬಗ್ಗೆ ಬರುವಾಗ ಎಂತ ಗೊತ್ತಿರುವುದಿಲ್ಲ. ಮತ್ತು ನಾವು ಜಪ ಮಾಡಿ ಸಂಕೀರ್ತನ ಮಾಡಿದ ಮೇಲೆ ಎಲ್ಲವೂ ಅರ್ಥ ಆಗ್ತದೆ, ಎಲ್ಲವೂ. ಹೀಗೆ ದೊಡ್ಡ ಭಗವಂತ ಭಗವದ್ಗೀತೆ ಹೇಳುವಂಥದ್ದು 10th ಚಾಪ್ಟರಲ್ಲಿ 2nd ಶ್ಲೋಕ, ನಮೇ ವಿದು ಸುರಾಗಣೆ ಅಂದರೆ ದೇವತೆ ಆಗಲಿ ಋಷಿಗಳಿಗಾಗಲಿ ನಿನ್ನನ್ನು ಅರ್ಥ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಭಕ್ತನಿಗೆ ಆಗ್ತದೆ. ಹೇಗೆ? ಸಂಕೀರ್ತನದಿಂದ, ಜಪದಿಂದ ಎಲ್ಲವೂ ಅರ್ಥ ಆಗ್ತದೆ, ಎಲ್ಲವೂ. ಎಸ್. ಆದ್ದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವನ್ನು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು. ಹಾಗಾಗಿ ಇಟ್ ಈಸ್ ಮೈ ಡ್ಯೂಟಿ. ಇದಕ್ಕೆ ಹೇಳುವಂಥದ್ದು ಪ್ರಹ್ಲಾದ್ ಮಹಾರಾಜ್, ನರಸಿಂಹದೇವರು ಹೇಳುವಂಥದ್ದು ಪ್ರಹ್ಲಾದನಿಗೆ, ಪ್ರಹ್ಲಾದ ನಿನ್ನ ಅನನ್ಯ ಭಕ್ತಿಯಿಂದ ನನಗೆ ತುಂಬ ಖುಷಿಯಾಗಿದೆ, ನಿನಗೆ ಎಂತ ಬೇಕು ಕೇಳು. ಪ್ರಹ್ಲಾದ ಹೇಳುವಂಥದ್ದು, ನಾನು ನಿಮ್ಮೊಟ್ಟಿಗೆ ಬಿಸ್ನೆಸ್ ಮಾಡೋದಲ್ಲ, ನಂದು ವ್ಯಾಪಾರ ಅಲ್ಲ ನಿಮ್ಮೊಟ್ಟಿಗೆ, ನಾನು ನಿಮ್ಮ ಸೇವಕ, ಸೇವೆ ಮಾಡೋದು ನನ್ನ ಕರ್ತವ್ಯ. ಹಾಗಾಗಿ ನಾವು ಕೂಡ ಕೆಲಸ ಮಾಡ್ತೇವೆ. ನಾವು ಎಂತಂದರೆ ಇಟ್ ಈಸ್ ಮೈ ಡ್ಯೂಟಿ. ಹಾಗಾಗಿ ನಮಗೆ ಎಂತಂದರೆ ಟಯರ್ಡ್ ಆಗೋದಿಲ್ಲ. ಈಗ ನಂದು ಬೆಳಿಗ್ಗೆ ಇವತ್ತು 3 ಗಂಟೆಯಿಂದ ಕಂಟಿನ್ಯೂಸ್ ಶೆಡ್ಯೂಲ್. ಈಗ ಸೆಕ್ರೆಟರಿ ಹೇಳಿದ್ರು, ನಿಮಗೆ ಟಯರ್ಡ್ ಆಗಲಿಲ್ವಾ? ಇಲ್ಲ, ಚಿಂತೆ ಇಲ್ಲ, ಟಯರ್ಡ್ನೆಸ್ ಬರುವುದಿಲ್ಲ. ಯಾಕೆಂದರೆ ವಿ ಆರ್ ಡೂಯಿಂಗ್ ದಿಸ್ ಆ್ಯಸ್ ಎ ಸರ್ವಿಸ್. ನಾವು ಭಗವಂತನ ಸೇವೆ ಮಾಡುವಂಥದ್ದು. ಭಗವಂತನಿಗೆ ಅಂತಂದರೆ ಎಷ್ಟು ಅವನ ಪ್ರಚಾರ ಆಗ್ತದೆ ಅಷ್ಟು ಅವನಿಗೆ ಖುಷಿ ಆಗ್ತದೆ. ಹಾಗೆ ಟಯರ್ಡ್ ಆಗೋದಿಲ್ಲ, ಸೋಲ್ ಟಯರ್ಡ್ ಆಗೋದಿಲ್ಲ, ಆತ್ಮ ಟಯರ್ಡ್ ಆಗೋದಿಲ್ಲ, ಬಾಡಿ ಮಾತ್ರ ಟಯರ್ಡ್ ಆಗುವಂಥದ್ದು. ಹಾಗೆ ಇಲ್ಲಿ ಪ್ರಭುದ ಅದನ್ನು ಹೇಳುವಂಥದ್ದು, ಕರ್ತವ್ಯವನ್ನು ಕರ್ಮವನ್ನು ಮಾಡಬೇಕಂತೆ. ಇಟ್ ಈಸ್ ಮೈ ಡ್ಯೂಟಿ. ಅನಾಸಕ್ತ ಕರ್ಮದಿಂದ ಮನುಷ್ಯನ ಪರಂಪರವನ್ನು ಹೊಂದಬಹುದು. ಎಸ್. ಶ್ಲೋಕ 20. ಎಸ್, ಇದನ್ನು ಆಲ್ರೆಡಿ ಮಾಡಿದ್ದೇನೆ ಆಗ, ಜನಕ ಮಹಾರಾಜದು. ಎಸ್, ಇದು ಇಂಪಾರ್ಟೆಂಟ್ ಶ್ಲೋಕ. ಶ್ಲೋಕ 21. ಯದ್ಯದ್ ಆಚರತಿ ಶ್ರೇಷ್ಠ
ತತ್ತದೇವ ತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತತ್ ಅನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯುದ್ಧವನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸ್ತದೆ. ಹೇಗೆಂದ್ರೆ ನಾವು ಲೀಡರ್ ಆಗಿ ವಿ ಶುಡ್ ಬಿ ಎಕ್ಸಾಂಪಲ್. ಹೇಗೆಂದರೆ ಇವರೆಲ್ಲ ಸ್ವಲ್ಪ ಜೂನಿಯರ್, ಹಾಗಾಗಿ ನಾನು ಎಂತಂದರೆ ಫಸ್ಟಿಗೆ ನಾನು ಹೇಳಬೇಕು. ನಾನು 4 ಗಂಟೆಗೆ ಮಲಗಿದರೆ ಅವರು ಹೇಳುವುದಿಲ್ಲ. ನಾನು 3 ಗಂಟೆಗೆ ಎದ್ದು ಎಸ್ ನಾನು ಲೈಟ್ ಆನ್ ಮಾಡ್ತೇನೆ ಮತ್ತು ಫ್ಯಾನ್ ಆಫ್ ಮಾಡ್ತೇನೆ, ಎಸ್ ಹೇಳಿ ಫಸ್ಟಿಗೆ ಲೀಡರ್ ಮಾಡಿ ತೋರಿಸಬೇಕು, ಆಗ ಆಗ್ತದೆ. ಈಗ ನಾನೇ ಆರಾಮ್ಸೆ ಪ್ರಭಾತ್ ಹೇಳಿದರೆ 4 ಗಂಟೆ ನಂತರ ಮಲಗಬಾರ್ದಂತೆ, ಅಂದರೆ 4:15 ಮಂಗಳಾರತಿ, ಫೈನಲ್ 4. ಹಾಗಾಗಿ ನಾನು ಬೇಗ ಹೇಳದಿದ್ದರೆ ಅವ್ರು ಹೇಳುವುದಿಲ್ಲ. ಆಗ ನಾನು ಫಸ್ಟಿಗೆ ಎಕ್ಸಾಂಪಲ್ ಆಗಬೇಕು. ಹಾಗೆ ಇಲ್ಲಿ ಕೃಷ್ಣ ಹೇಳುವಂಥದ್ದು, ನೀನು ಕ್ಷತ್ರಿಯ, ನೀನು ಈಗ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತೀಯಾ. ಎಲ್ಲರೂ ಮತ್ತೆ ಅವ ಅರ್ಜುನ ಯುದ್ಧ ಮಾಡಲಿಲ್ಲ, ನಾನು ಕೂಡ ಯುದ್ಧ ಮಾಡೋದಿಲ್ಲ. ಬ್ಯಾಡ್ ಎಕ್ಸಾಂಪಲ್ ಆಗ್ತದೆ, ಒಳ್ಳೆ ಎಕ್ಸಾಂಪಲ್ ಅಲ್ಲ ಅದು. ಹಾಗೆ ನೀನು ಯುದ್ಧ ಮಾಡು, ಎಲ್ಲರೂ ನಿನ್ನನ್ನು ಅನುಸರಿಸ್ತಾರೆ, ಇಮಿಟೇಷನ್ ಮಾಡ್ತಾರೆ. ಎಸ್. ಶ್ಲೋಕ 22. ನ ಮೇ ಪಾರ್ಥಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನ ಅನ್ವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ, ನಾನು ಬಯಸುವ ವಸ್ತು ಯಾವುದಿಲ್ಲ, ನಾನು ಪಡೆಯಬೇಕಾದ ಏನೂ ಇಲ್ಲ, ಆದರೂ ನಾನು ನಿಯಮಿತ ಕರ್ತವ್ಯವನ್ನು ನಿರತನಾಗಿದ್ದೇನೆ. ನೋಡಿ, ಭಗವಂತ ಎಂತ ಮಾಡಬೇಕಂತಿಲ್ಲ, ಅದು ಕೂಡ ಮಾಡ್ತಾ ಇದ್ದಾನೆ. ಯಾಕೆಂದರೆ ಈ ಶೋಯಿಂಗ್ ಎನ್ ಎಕ್ಸಾಂಪಲ್. ನೋಡಿ, ಇಲ್ಲಿ ನಂದ ಮಹಾರಾಜಿದು ಚಪ್ಪಲಿಯನ್ನು ತಲೆಗೆ ಹಾಕಿದ್ದಾನೆ. ದೇವೋತ್ತಮ ಮೂರ್ಛ ತಂದೆ ಚಪ್ಪಲನ್ನು ಹಾಕಿದ್ದಾನೆ. ಹಾಗಾಗಿ ಮಾಡಬೇಕಂತಿಲ್ಲ, ಬಟ್ ಸ್ಟಿಲ್ ಈಸ್ ಡೂಯಿಂಗ್ ಆ್ಯಸ್ ಎ ಲೀಡರ್. ಅರ್ಜುನ ಹೇಳ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪಗಳು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ. ಎಸ್, 1 ನಿಮಿಷ, ಇದಕ್ಕೆ ಶ್ಲೋಕ ಉಂಟಾ? ಎಸ್, ಸಾರಿ, ಇದು ಶ್ಲೋಕ ಹೇಳ್ತೇನೆ, ಶ್ಲೋಕಲ್ಲಿ ಹಾಕಲಿಲ್ಲ. 36. ಎಸ್, ನಿಮಗೆ ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಓಕೆ, ನಾನೇ ಹೇಳ್ತೇನೆ, ಚಿಂತೆ ಇಲ್ಲ. ಅರ್ಜುನ ಉವಾಚ ಅತಾಕೇನ ಪ್ರಯುಕ್ತೋ ಅಯಂ ಪಾಪಂ ಚರತಿ ಪುರುಷ ಅನಿಚ್ಛನಪಿ ವಾರ್ಷ್ಣೇಯ ಬಲ ಇವ ನಿಯೋಜಿತ. ಅರ್ಜುನ ಹೇಳ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪಗಳು ಮಾಡಲು ಯಾವುದರಿಂದ ಪ್ರಚೋದನಾಗುತ್ತಾನೆ. ಪಾಪ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ, ಅದು ಕೂಡ ಮಾಡ್ತಾರೆ. ಯಾಕೆ? ಎಲ್ಲಿಂದ? ಎಸ್, ಈಗ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಶ್ಲೋಕ 37. ಶ್ರೀ ಭಗವಾನ್ ಉವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಾ ಶಾನೋ ಮಾ ಪಾಪ್ಮ ವಿಧಿ ಏನಮಿವೈರಿನಾಂ. ದೇವೋತ್ತಮ ಪರಮಪುರುಷನು ಹೇಳಿದನು, ಅರ್ಜುನ, ರಜೋಗುಣ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಾಡುವ ಕಾಮವು ಇದಕ್ಕೆ ಕಾರಣವಾಗ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು ಕಾಮ. ಇಷ್ಟವಿಲ್ಲದು ಮಾಡುವಂಥದ್ದು ಯಾಕೆ? ಕಾಮದಿಂದ. ಕಾಮ ಎಲ್ಲಿಂದ ಬರುವಂಥದ್ದು? ರಜೋಗುಣ ಮತ್ತು ತಮೋಗುಣ. ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಒಬ್ಬ ಶಿಷ್ಯನ ಹತ್ರ ಹೇಳುವಂಥದ್ದು, ಪ್ರಭುಪಾದ, ಯು ಆರ್ ಸೇವ್ಡ್ ಫ್ರಮ್ ದಿ ಗ್ರೇಟೆಸ್ಟ್ ಡೇಂಜರ್. ದೊಡ್ಡ ಒಂದು ಅಪಾಯದಿಂದ ಪಾರಾಗಿದೆ. ಅವನಿಗೆ ಶಾಕ್ ಆಗ್ತದೆ, ಎಂಥ ಡೇಂಜರ್ ಪ್ರಭುಪಾದ. ಅಲ್ಲ, ನೀವು ಕೃಷ್ಣ ಪ್ರಜ್ಞೆ ಬಂದಿದ್ದೀರಿ, ಹಾಗಾಗಿ ನೀವು ನೆಕ್ಸ್ಟ್ ಲೈಫು ಪ್ರಾಣಿ ಆಗುವುದಿಲ್ಲ, ಅಟ್ಲೀಸ್ಟ್ ಮನುಷ್ಯ ಜನ್ಮ ಸಿಗ್ತದೆ ನೆಕ್ಸ್ಟ್ ಲೈಫ್. ಆಗ ಅವು ಕೇಳ್ತಾನೆ, ಪ್ರಭುಪಾದ್, ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪ ಜನ ಮಾತ್ರ ಇರುವಂಥದ್ದು. ಪ್ರಭುಪಾದ್ ಹೇಳ್ತಾರೆ, ಹೆಚ್ಚಿನವರು ರಜೋಗುಣ ಮತ್ತು ತಮೋ ಗುಣದಲ್ಲಿ ಇರುವಂಥದ್ದು ಹೆಚ್ಚಿನವರು. ದೇ ವಿಲ್ ಬಿಕಮ್ ಎನಿಮಲ್ಸ್ ನೆಕ್ಸ್ಟ್ ಲೈಫ್. ಹಾಗೆ ಪಾಪ ಮಾಡೋದು ಯಾಕೆ? ರಜೋಗುಣ ಮತ್ತು ತಮೋಗುಣ. ಭಗವಂತ ಹೇಳ್ತಾನೆ ಇಲ್ಲಿ, ಕಾಮ ಬರಲಿಕ್ಕೆ ಕಾರಣ ಎಂತ? ರಜೋಗುಣ ಮತ್ತು ತಮೋಗುಣ. ಸತ್ವಗುಣದಲ್ಲಿದ್ದರೆ ಕಾಮ ಬರುವುದಿಲ್ಲ ಅಟ್ಲೀಸ್ಟ್. ಆದರೆ ಭಕ್ತಿ ಅಂತಂದರೆ ಶುದ್ಧ ಸತ್ವ, ಸತ್ವಗುಣದಿಂದ ಆಚೆ ಹೋಗುವಂಥದ್ದು.
ಶುದ್ಧ ಸತ್ವ. ಹಾಗಾಗಿ ಇಲ್ಲಿ ಭಗವಂತ ಹೇಳೋ ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪೂರಿ ಶತ್ರು ಅಂದರೆ ಕಾಮ. ಎಸ್, ಓಕೆ, ಶ್ಲೋಕ ಇತ್ತು, ಸಾರಿ, ಅಯ್ಯೋ ಚಿಂತೆ ಇಲ್ಲ, ಈಗ ಓದಿ ಆಯಿತು ನೋಡಿ. ಇಲ್ಲಿ ಶ್ಲೋಕ ಇತ್ತು, ನಿಮಗೆ ಕೂಡ ರಿಪೀಟ್ ಮಾಡ್ಬೋದಿತ್ತು. ಓಕೆ, ನೆಕ್ಸ್ಟ್ 37 ಶ್ಲೋಕ ಇತ್ತು, ಸಾರಿ. ಎಸ್, ಒಂದು ನಿಮಿಷ. ಶ್ಲೋಕ 38 ಶ್ಲೋಕವನ್ನು ಓದ್ತೇನೆ. ಧೂಮೇನಾವೃತ್ಯೇವ ನೀರ್ ಯಥಾದರ್ಶೋ ಮಲೇನ ಚ ಯಥಾ ಉಲ್ವೇನಾವೃತ ಗರ್ಭಸ್ ತಥಾ ತೇನದಂ ಆವೃತಂ. ಬೆಂಕಿ ಹೊಗೆಯಿಂದ ಮುಚ್ಚಲ್ಪಟ್ಟಂತೆ, ಕನ್ನಡಿ ಧೂಳಿಂದ ಮುಚ್ಚಲ್ಪಟ್ಟಂತೆ, ಅಥವಾ ಭ್ರೂಣವು ಗರ್ಭದಿಂದ ಮುಚ್ಚಲ್ಪಟ್ಟಂತೆ ಜೀವಿಯು ಕಾಮದ ವಿವಿಧ ಹಂತಗಳಿಂದ ಮುಚ್ಚಲ್ಪಟ್ಟಿದೆ. ಹೇಗೆಂದರೆ 3, ಒಂದು ಹೊಗೆ, ಸೆಕೆಂಡ್ ಕನ್ನಡಿಯಲ್ಲಿ ಧೂಳು, 3ನೇದು ಭ್ರೂಣದಲ್ಲಿ ಮಗು. ಹೊಗೆಗೆ ಮನುಷ್ಯನಿಗೆ ಹೋಲಿಸ್ತಾರೆ, ನೆಕ್ಸ್ಟ್ ಕನ್ನಡಿಗೆ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಹೋಲಿಸ್ತಾರೆ, ನೆಕ್ಸ್ಟ್ಗೆ ಭ್ರೂಣದಲ್ಲಿ ಮಗು, ಅದನ್ನು ಮರಕ್ಕೆ ಹೋಲಿಸ್ತಾರೆ. ಹೀಗೇಗಂದರೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಮನುಷ್ಯನಿಗೆ ಆಪರ್ಚುನಿಟಿ ಉಂಟು ಭಗವಂತನ ಅರ್ಥ ಮಾಡಲಿಕ್ಕೆ ಸುಲಭದಲ್ಲಿ. ಮರಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಇಲ್ಲ. ಹಾಗಾಗಿ ಆ್ಯಕ್ಚುಲಿ ನೋಡಿ, ಇದು ಭಾಗವತಮಲ್ಲಿ ಉಂಟು. ಭ್ರೂಣದಲ್ಲಿ ಇರುವ ಮಗುವ ಬಗ್ಗೆ ನಾನು ಹೇಳ್ತೇನೆ. ಎಂತ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇದು. ಈಗ ಗಂಡು ಮತ್ತು ಹೆಣ್ಣು ಅವರು ಸೆಕ್ಸ್ ಮಾಡಿದ ಮೇಲೆ ಯಾವಾಗ ಎಂತೆಲ್ಲ ಆಗ್ತದೆ ಎಲ್ಲ ಉಂಟು ಡೀಟೇಲ್ಸ್ ಭಾಗವತಮಲ್ಲಿ. 3 ತಿಂಗಳಾದ ಮೇಲೆ ಎಂತ ಆಗ್ತದೆ, 4 ತಿಂಗಳಿಗೆ ಎಂತ ಆಗ್ತದೆ, ಈ ನೈಲ್ಸ್ ಬರುವಂಥದ್ದು, ಇದು ಬರುವಂಥ ಇದೆಲ್ಲ ಉಂಟು. ಹಾಗೆ 7 ತಿಂಗಳಲ್ಲಿ ಪೂರ್ತಿ ಪ್ರಜ್ಞೆ ಬರ್ತದೆ ಮಗುವಿಗೆ. ಪೂರ್ತಿ ಪ್ರಜ್ಞೆ ಬಂದ ಮೇಲೆ ಮಗು ಕಿಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ತಾಯಿ ಹೊಟ್ಟೆಗೆ. ಆಗ ಮಗು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಓ ಕೃಷ್ಣ, ನನ್ನನ್ನು ಈ ಗೋಣಿ ಚೀಲದಿಂದ ಹೊರಗೆ ಹಾಕು. ಈಗ ಗೋಣಿ ಚೀಲದಲ್ಲಿ ನಮ್ಮನ್ನು ಹಾಕಿದರೆ ನಮಗೆ ಸಫೋಕೇಟೆಡ್ ಆಗ್ತದೆ, ಉಸಿರು ಕಟ್ಟಿದಾಗ ಆಗ್ತದೆ, ಒಮ್ಮೆ ನಮಗೆ ಹೊರಗೆ ಬರಬೇಕಂತ ಆಗ್ತದೆ. ಹಾಗೆ ಆ ಸಫೋಕೇಷನಲ್ಲಿ ಮಗು ಹೇಳುವಂತೆ ನನ್ನನ್ನು ಹೊರಗೆ ಹಾಕು. ಪ್ರಭುಪಾದ ಹೇಳುವಂಥದ್ದು, ಚೈಲ್ಡ್ ಈಸ್ ದೇರ್ ಇನ್ ಹೋಮ್ ಬಟ್ ಇಟ್ ಈಸ್ ನಾಟ್ ಎ ಗುಡ್ ಕಂಡೀಷನ್. ಯಾಕೆ ಗುಡ್ ಕಂಡೀಷನ್? ಯಾಕೆಂದರೆ ಅದರ ಸುತ್ತಿ ಇರುವಂಥದ್ದು ಮಲ, ಮೂತ್ರ, ರಕ್ತ, ಒಳ್ಳೆ ಪೊಸಿಷನ್ ಅಲ್ಲ ಅದು. ಹಾಗೆ ಅದಕ್ಕೆ ಸಫೋಕೇಟ್ ಆಗ್ತಾ ಉಂಟು. ಹಾಗೆ ಅದು ಕೂಗುವಂಥ ಕೃಷ್ಣನಿಗೆ ಕರೆಯುವಂಥದ್ದು, ಓ ಕೃಷ್ಣ, ನನ್ನ ಒಮ್ಮೆ ಹೊರಗೆ ಹಾಕು ಅಂತ. ಆ ಕೃಷ್ಣ ಅಲ್ಲಿಗೆ ಬರ್ತಾನಂತೆ. ನೋಡಿ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಎಷ್ಟು ಮರ್ಸಿಫುಲ್ ಅಂದರೆ ನಮ್ಮ ಕೂಗಿಗೆ ಬರ್ತಾನೆ ಅಲ್ಲಿಗೆ ಬಂದು. ಆಗ ನಾವು ಇಮಿಡಿಯೇಟ್ ಕಂಪ್ಲೇಂಟ್ ಮಾಡುವಂಥದ್ದು, ಕೃಷ್ಣ ಯಾಕೆ ನನ್ನನ್ನು ಈ ಗೋಣಿ ಚೀಲದಲ್ಲಿ ಹಾಕಿದ್ದೀಯಾ? ನನಗೆ ಈ ಗೋಣಿ ಚೀಲ ಬೇಡ, ನನಗೆ ಹೊರಗೆ ಬರಬೇಕು, ನಾನು ಎಂಥ ತಪ್ಪು ಮಾಡಿದ್ದೇನೆ, ಈ ರೀತಿ ಹೇಳ್ತಾನೆ. ಆಗ ಭಗವಂತ ಎಂತ ಮಾಡ್ತಾನೆ, ನಮ್ಮದು ಪ್ರೀವಿಯಸ್ 100 ಲೈಫ್ ತೋರಿಸ್ತಾನೆ. ಕೋಟಿಗಟ್ಟಲೆ ಲೈಫ್ ತೆಗೆದಿದ್ದೇವೆ ನಾವು, ಆದರೆ ಕೋಟಿ ತೋರಿಸೋದಿಲ್ಲ, 100 ತೋರಿಸ್ತಾನೆ. ಆಗ 100 ಲೈಫ್ ನೋಡಿ ನಮ್ಗೆ ಗೊತ್ತಾಗ್ತದೆ ನಂದೇ ಮಿಸ್ಟೇಕ್ ಅಂತ. ಕೃಷ್ಣ, ನಿಂದು ಏನು ಮಿಸ್ಟೇಕ್ ಇಲ್ಲ ಕೃಷ್ಣ, ನಂದೇ ತಪ್ಪಾಗಿದೆ, ನಾನು ನಿನ್ನ ಭಕ್ತಿ ಬಿಟ್ಟು ಎಲ್ಲ ಬೇಡದು ಮಾಡಿದ್ದೇನೆ, ಹಾಗಾಗಿ ನಾನು ಇಲ್ಲಿ ಅನುಭವಿಸ್ತಾ ಇದ್ದೇನೆ, ಈ ರೀತಿ ಮಗು ಹೇಳ್ತದೆ. ಲಾಸ್ಟಿಗೆ ಮಗು ಅಡ್ಡ ಬೀಳ್ತದೆ ಕೃಷ್ಣನಿಗೆ, ಕೃಷ್ಣನ ಪಾದಕ್ಕೆ ಅಡ್ಡ ಬೀಳ್ದು ಹೇಳುವಂಥದ್ದು, ಕೃಷ್ಣ ಒಮ್ಮೆ ನನ್ನನ್ನು ಈ ಗೋಣಿ ಚೀಲದಿಂದ ಹೊರಗೆ ಹಾಕು, ನಾನು ಈ ಸಲ ಹೇಳ್ತೇನೆ, ನಾನು ಪ್ರಾಮಿಸ್ ಮಾಡ್ತೇನೆ, ನಾನು ಹೊರಗೆ ಬಂದ ಮೇಲೆ ನಿನ್ನ ಭಕ್ತಿ ಬಿಟ್ಟು ಬೇರೆ ಯಾವುದು ಮಾಡುವುದಿಲ್ಲ, ಈ ರೀತಿ ಹೇಳ್ತದೆ ಮಗು. ಆಗ ಕೃಷ್ಣ ಹೇಳ್ತಾನೆ ಓಕೆ ಅಂತ. ಹಾಗೆ ಗೋಣಿ ಚೀಲದಿಂದ ಹೊರಗೆ ಹಾಕ್ತಾನೆ. ಹೊರಗೆ ಬಂದ ಮೇಲೆ ಅದನ್ನು ಹೇಳಿದೆಲ್ಲ ನಾವು ಪ್ರಾಮಿಸ್ ಎಲ್ಲ ಮರೆತು ಬಿಡ್ತೇವೆ. ಅಮ್ಮ, ಫಸ್ಟಿಗೆ ಅಮ್ಮ ಅಮ್ಮ ಅಮ್ಮ, ಮತ್ತು ಒಬ್ಬ ಹಾಸ್ಪಿಟಲ್ಗೆ ಬರ್ತಾನೆ. ಆಗ ಮಗುವಿಗೆ ಕನ್ಫ್ಯೂಷನ್ ಯಾರು ಅಂತ. ಹಾಗೆ ತಾಯಿ ಒಟ್ಟಿಗೆ, ಆಗ ತಾಯಿಯ ಒಟ್ಟಿಗೆ ಅಲ್ಲ, ಒಟ್ಟಿಗೆ ಮಾತಾಡ್ತಿರ್ತಾರೆ. ಮತ್ತು ತಾಯಿ ಹೇಳೋದು ಇದು ನನ್ನ ಅಪ್ಪ ಅಂತ. ಮತ್ತು ಅಪ್ಪ ಮತ್ತೆ ದೊಡ್ಡದಾದ ಮೇಲೆ ಎಲ್ಲ ನಾವು ಅದನ್ನೆಲ್ಲ ಮರೆತು ಬಿಡ್ತೇವೆ. ಅಲ್ಲಿ ಎಂಥ ಪ್ರಾಮಿಸ್ ಮಾಡಿದ್ದೇವೆ ಎಲ್ಲವನ್ನು ಮರೆತು ಬಿಡ್ತೇವೆ.
ನಾವು ಹೇಳುವಂಥದ್ದು ಭಕ್ತಿ ಬಿಟ್ಟು ಬೇರೆ ಯಾವ ಮಾಡೋದಿಲ್ಲ. ಇಲ್ಲಿ ಮಾಡುವಂಥದ್ದು ಭಕ್ತಿ ಬಿಟ್ಟು ಎಲ್ಲ ಮಾಡ್ತೇವೆ. ಹಾಗಾಗಿ ಇದು ಭಾಗವತಮಲ್ಲಿ ಉಂಟು. ಎಸ್, ಶ್ಲೋಕ 39. ಹರಿ ಕೃಷ್ಣ. ಎಸ್, ಆವೃತಂ ಜ್ಞಾನಂ ಏತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪುರೇನ ಅನಲೇನ ಚ. ಹೀಗೆ ಪ್ರಾಜ್ಞನಾದ ಜೀವಿಯು ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ಕಾಮ ಅಂದರೆ ಅದಕ್ಕೆ ತೃಪ್ತಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನು ಮಾಡಬೇಕು, ಜಾಸ್ತಿ ಮಾಡಬೇಕು, ಇನ್ನು 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 ಸ್ಯಾಟಿಸ್ಫ್ಯಾಕ್ಷನ್ ಆಗುವುದಿಲ್ಲ. ಎಸ್, ಶ್ಲೋಕ 41 ಆಯಿತು. 2 ಶ್ಲೋಕ ಮುಗಿಸ್ತೇನೆ. ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಭರತಾಶವ ಪಾಪ್ಮಾನಂ ಪ್ರಜಾಹ್ಯೇನಂ ಜ್ಞಾನ ವಿಜ್ಞಾನ ನಾಶನ. ಆದ್ದರಿಂದ ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಹಾಗಾಗಿ ಇದಕ್ಕೆ ನಾವು ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಬೇಕು. ಈಗ ನಾವು ಚಾಂಟಿಂಗ್ ಮಾಡೋದು ಯಾಕೆ? ಕಡಿವಾಣ ಹಾಕುವಂಥದ್ದು. ಜಪ ಮಾಡುವಂಥದ್ದು, ಕೀರ್ತನೆ ಮಾಡೋದು ಕಡಿವಾಣ ಹಾಕುವಂಥ, ಓದೋದು ಕಡಿವಾಣ ಹಾಕುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಇವು ಹೇಗೆ ಅಂದರೆ ನೆಗೆಟಿವನ್ನು ಬರದಿರಲಿಕ್ಕೆ ಆಗೋದಿಲ್ಲ. ನೆಗೆಟಿವನ್ನು ಹೇಗೆ ಅಂದರೆ ಯು ಶುಡ್ ಆ್ಯಡ್ ಪಾಸಿಟಿವ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆ್ಯಡ್ ಪಾಸಿಟಿವ್, ಹೌ ನೆಗೆಟಿವ್ ವಿಲ್ ಗೋ. ಹೇಗೆ ಹೋಗುವಂಥ ನೆಗೆಟಿವ್? ಬೇಡದು. ನೆಗೆಟಿವ್ ಅಂತ ಬೇಡದು. ಪಾಸಿಟಿವ್ ಅಂದರೆ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಒಳಗೆ ಹೋಗಬೇಕು. ಆಗ ಬೇಡದೆಲ್ಲ ಒಳಗೆ ಬರ್ತದೆ, ಹೊರಗೆ ಬರ್ತದೆ. ಎಸ್, ನೋಡಿ, ಇದು ಫಸ್ಟ್ ಇದು ಬಾಡಿಲ್ ಪ್ಲ್ಯಾಟ್ಫಾರ್ಮ್, ದೈಹಿಕ ವೇದಿಕೆ. ಇದು ತಮೋಗುಣ. ಕಲಿಯುಗದಲ್ಲಿ ಮೋಸ್ಟ್ಲಿ ದೈಹಿಕ ವೇದಿಕೆ, ದೇಹದ ಭಾವನೆಯಲ್ಲಿ ಇದ್ದಾರೆ ಜನರೆಲ್ಲ, ತಮೋಗುಣ. ನೆಕ್ಸ್ಟ್ ಇದು ಇಂದ್ರಿಯ ವೇದಿಕೆ, ಸೆಕೆಂಡ್ ಇದು ರಜೋಗುಣ, ಸೆನ್ಸುವಲ್ ಪ್ಲ್ಯಾಟ್ಫಾರ್ಮ್. ನೆಕ್ಸ್ಟ್ ಮಾನಸಿಕ ವೇದಿಕೆ, ಇದು ಸತ್ವಗುಣ, ಮೆಂಟಲ್ ಪ್ಲ್ಯಾಟ್ಫಾರ್ಮ್. ನೆಕ್ಸ್ಟಿಗೆ ಬೌದ್ಧಿಕ ವೇದಿಕೆ, ಇಂಟೆಲಿಜೆಂಟ್ ಪ್ಲ್ಯಾಟ್ಫಾರ್ಮ್. ಇದೆಂತಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಯಾರು, ಅಥತೋ ಬ್ರಹ್ಮ ಜಿಜ್ಞಾಸ, ಹೂ ಆಮ್ ಐ, ನಾನು ಯಾರು, ಪ್ರಕೃತಿ ಅಂತ, ಪರಮಾತ್ಮ ಯಾರು, ಇದೆಲ್ಲ ಎನ್ಕ್ವೈರಿ ಬರಬೇಕು. ಯಾಕೆ ನಾನು ಇಲ್ಲಿ ಬಂದಿದ್ದೇನೆ, ಯಾಕೆ ತ್ರಿವಿಧ ಕಷ್ಟಗಳು ಉಂಟು, ಯಾಕೆ ಜನ್ಮ ಉಂಟು, ಯಾಕೆ ಮೃತ್ಯು ಉಂಟು, ಯಾಕೆ ಜರ ಉಂಟು, ಯಾಕೆ ವ್ಯಾಧಿ ಉಂಟು, ಇದೆಲ್ಲ ವಿಚಾರ ಬರಬೇಕಂತೆ. ಮನುಷ್ಯನಿಗೆ ಬರ್ತದೆ ಈ ವಿಚಾರ. ಹಾಗೆ ಇದು ಇಂಟೆಲೆಕ್ಚುವಲ್ ಪ್ಲ್ಯಾಟ್ಫಾರ್ಮ್, ಬೌದ್ಧಿಕ ವೇದಿಕೆ. ಲಾಸ್ಟ್ ಇದು ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್, ಆಧ್ಯಾತ್ಮಿಕ ವೇದಿಕೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯ ಕೆಲಸ ಅಂತಂದರೆ ದೈಹಿಕ ವೇದಿಕೆಯಿಂದ, ಇಂದ್ರಿಯ ವೇದಿಕೆಯಿಂದ, ಮಾನಸಿಕ ವೇದಿಕೆಯಿಂದ ಜನರನ್ನು ಆಧ್ಯಾತ್ಮಿಕ ವೇದಿಕೆಗೆ ತರುವ ಕೆಲಸ. ಆಧ್ಯಾತ್ಮಿಕ ವೇದಿಕೆಯಲ್ಲಿ ನಿಜವಾಗಿ ನಾವು ಫುಲ್ ಹ್ಯಾಪಿನೆಸ್ಸಲ್ಲಿ ಇರುವಂಥದ್ದು, ಟೋಟಲಿ ಶಾಂತಿ. ಎಸ್, ಇಂಪಾರ್ಟೆಂಟ್ ಶ್ಲೋಕ ಇದು. ಶ್ಲೋಕ 42. ಇಂದ್ರಿಯಾಣಿ ಪರಾಣಿ ಆಹುರ್ ಇಂದ್ರಿಯೇಭ್ಯ ಪರಮಂ ಮನಃ ಮನಸಸ್ತು ಪರಾ ಬುದ್ಧೇ ಯೋ ಬುದ್ಧೇ ಪರದಸ್ಸು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಂದ ಶ್ರೇಷ್ಠ, ಬುದ್ಧಿ ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನ ಬುದ್ಧಿಗಿಂತ ಬಹು ಶ್ರೇಷ್ಠ ಅಂತ. ಈಗ ನೋಡಿ ಎಕ್ಸಾಂಪಲ್. ಈಗ ಗ್ಲಾಸ್, ಕನ್ನಡಿ. ಫಸ್ಟ್ ಕನ್ನಡಿ ಇಲ್ಲಿ ಜಡವಸ್ತು. ಈಗ ಈ ದೇಹ ಜಡವಸ್ತು. ದೇಹಕ್ಕಿಂತ ಯಾವುದು ಶ್ರೇಷ್ಠ? ಇಂದ್ರಿಯಗಳು. ಜಡವಸ್ತುಗಿಂತ ಇಂದ್ರಿಯಗಳು ಶ್ರೇಷ್ಠ. ಫಸ್ಟ್ ಕನ್ನಡಿ ಜಡವಸ್ತು, ನೆಕ್ಸ್ಟ್ ಇಂದ್ರಿಯಗಳು, ನೆಕ್ಸ್ಟ್ ಕನ್ನಡಿ ಮನಸ್ಸು, ನೆಕ್ಸ್ಟ್ ಕನ್ನಡಿ ಬುದ್ಧಿ, ನೆಕ್ಸ್ಟ್ ಕನ್ನಡಿ ಆತ್ಮ. ಈಗ ಫಸ್ಟ್ ಕನ್ನಡಿಯಲ್ಲಿ ಧೂಳು ಇದ್ದರೆ ನಿಮ್ಮ ನೆಕ್ಸ್ಟ್ ಕನ್ನಡಿ ಕಾಣುವುದಿಲ್ಲ. ಫಸ್ಟ್ ಕನ್ನಡಿ ಧೂಳು ತೆಗಿಬೇಕು ನೀವು.
ನೆಕ್ಸ್ಟ್ ಕಣ್ಣಿಗೆ ಕಾಣ್ತದೆ, ನೆಕ್ಸ್ಟ್ ಕಾಣ್ತದೆ, ನೆಕ್ಸ್ಟ್ ಕಾಣ್ತದೆ. ಹಾಗಾಗಿ ಈಗ ನೋಡಿ, ಮನಸ್ಸು ಮತ್ತು ಇಲ್ಲಿ ಬುದ್ಧಿ ಉಂಟಲ್ಲ, ಇದು ಶ್ರೇಷ್ಠ ಅಲ್ಲ. ಯಾವುದು ಶ್ರೇಷ್ಠ? ಆತ್ಮ ಶ್ರೇಷ್ಠ ಲಾಸ್ಟಿಗೆ. ಹಾಗಾಗಿ ಆತ್ಮ ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗ್ತದೆ ಆಗ ಬುದ್ಧಿ ಚುರುಕಾಗ್ತದೆ. ಪ್ರಭುಪಾದ ಇರುವಂಥದ್ದು ಇಂಟೆಲಿಜೆನ್ಸ್ ವಿಲ್ ಮೆಚ್ಯೂರಿಟಿ ಬರುವಂಥದ್ದು. ಈಗ ಪ್ರಾಯ ಆದ ಮೇಲೆ ಹೇಳ್ತಾರಲ್ಲ, ಅವರಿಗೆ ತುಂಬ ಮೆಚ್ಯೂರಿಟಿ ಬಂದಿದೆ ಅಂತ, ಅದು ಮೆಟೀರಿಯಲ್ ಮೆಚ್ಯೂರಿಟಿ. ಸ್ಪಿರಿಚುವಲ್ ಮೆಚ್ಯೂರಿಟಿ ಸಣ್ಣ ಪ್ರಾಯದಲ್ಲಿ ಬರ್ತದೆ. ಈ ಶಾಸ್ತ್ರವನ್ನು ಓದಿದರೆ, ಜಪ ಮಾಡಿದರೆ ಸಣ್ಣ ಪ್ರಾಯದಲ್ಲಿ ಎಲ್ಲ ಗೊತ್ತಾಗ್ತದೆ. 70 ವರ್ಷ ಪ್ರಾಯದವ್ರು ಎಂತ ಗೊತ್ತಾಗ್ತದೆ ಅದೆಲ್ಲ 40ರಲ್ಲಿ ಗೊತ್ತಾಗ್ತದೆ. ಯಾಕೆ? ಬಿಕಾಸ್ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್. ಮೆಚ್ಯೂರಿಟಿ ಬರ್ತದೆ, ಆಟೋಮೆಟಿಕ್ ಬರ್ತದೆ. ಈಗ 5 ವರ್ಷದ ಬಾಲಕ ಪ್ರಹ್ಲಾದ್ ಮಹಾರಾಜ್ಗೆ ಎಲ್ಲ ಮೆಚ್ಯೂರಿಟಿ ಇತ್ತು, ಎಲ್ಲ ಇತ್ತು. ಹೌ ಇಟ್ ಈಸ್ ಪಾಸಿಬಲ್? ಹೇಗೆ ಅದು? ಹೇಗೆ? ಬಿಕಾಸ್ ಕೃಷ್ಣ ಕಾನ್ಷಿಯಸ್ನೆಸ್. ಹಾಗೆ ಯಾವಾಗ ಆತ್ಮ ಭಗವಂತನ ಸೇವೆಯಲ್ಲಿ ತೊಡಗ್ತದೆ ಆಗ ಬುದ್ಧಿ ಚುರುಕಾಗ್ತದೆ, ಮನಸ್ಸು ಕಂಟ್ರೋಲಲ್ಲಿ ಇರ್ತದೆ, ಇಂದ್ರಿಯಗಳು ಕೂಡ ಕಂಟ್ರೋಲಲ್ಲಿ ಇರ್ತದೆ, ಸಮಸ್ಯೆ ಇಲ್ಲ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಲಾಸ್ಟಿಗೆ ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠ. ಈಗ ಉಳಿದದೆಲ್ಲ ಪ್ರೊಸೆಸಲ್ಲಿ ಪ್ರಾಬ್ಲಮ್ ಅಂತಂದರೆ ಇಲ್ಲಿಂದಲೇ ಆತ್ಮದ ನೆಲೆಯಲ್ಲಿ ಇಲ್ಲ, ಜನರು ಗೊತ್ತಿಲ್ಲ. ಎಸ್ ನೋಡಿ, ಇಲ್ಲಿ ಈ ಎಕ್ಸಾಂಪಲ್ ನಿಮಗೆ ಕಾಣ್ಬೋದು. ಇದು ಇಂದ್ರಿಯಗಳು, ಪಂಚೇಂದ್ರಿಯ ನಾನು ಹೇಳಿದಲ್ಲ, ಕಣ್ಣು, ಕುದುರೆಗಳು, ಮತ್ತು ಇದು ಹಗ್ಗ ಅಂದರೆ ಮನಸ್ಸು, ಇದು ಬುದ್ಧಿ ಸಾರಥಿ, ಮತ್ತು ಇದು ಪ್ಯಾಸೆಂಜರ್ ಆತ್ಮ. ಹಾಗಾಗಿ ಯಾವಾಗ ಆತ್ಮ ಭಗವಂತನ ಸೇವೆಯಲ್ಲಿ ತೊಡಗ್ತದೆ ಆಗ ಇಂದ್ರಿಯಗಳು ಕಂಟ್ರೋಲಿಗೆ ಬರ್ತದೆ, ಮನಸ್ಸು ಕೂಡ ಕಂಟ್ರೋಲಿಗೆ ಬರ್ತದೆ, ಬುದ್ಧಿ ಕೂಡ ಚುರುಕಾಗ್ತದೆ. ಸಿಂಪಲ್. ಎಸ್, ಅಧ್ಯಾಯದ ಸಾರಾಂಶ: ವೈರಾಗ್ಯ ಅಥವಾ ಕ್ರಿಯೆ, ಏಕಂವಾದ. ನಾನು ಎಲ್ಲ ಬಿಟ್ಟು ಕಾಡಿಗೆ ಹೋಗಬೇಕಾ? ಅಲ್ಲ, ಕೃಷ್ಣ ಬಗ್ಗೆ ಕೆಲಸ ಮಾಡಬೇಕಾ? ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ, ನಿಯತಂ ಕುರು ಕರ್ಮ, ಕರ್ಮಕಾಂಡದಿಂದ ಕರ್ಮ, ಪ್ರವೃತ್ತಿಂ ಚಕ್ರಂ. ಉದಾಹರಣೆಯಿಂದ ಹೇಳಿ: ಯದ್ ಆಚಾರ ಶ್ರೇಷ್ಠ, ಶ್ರೇಷ್ಠ ಶತ್ರು ಯಾರು? ಯ ವೈರಿನಾಂ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬೋದು. ಈ ಅಧ್ಯಾಯದಲ್ಲಿ ಅವ ಹೇಳಿದ್ದೆಲ್ಲ ಸಹ ನೀನು ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡು. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡು. ನೀನು ಉದರದ ಆಲೋಚನೆ ಮಾಡಬೇಡ, ಅದು ಹಾಗಂತೂ ಹೀಗಂತೂ ಎಲ್ಲ ಆಲೋಚನೆ ಮಾಡಬೇಡ, ಕೃಷ್ಣನಿಗೋಸ್ಕರ ಕೆಲಸ ಮಾಡಬೇಕು. ಅದಕ್ಕೆ ನಿನ್ನ ಕರ್ಮ ಅಂತ ಅಂದರೆ ಯುದ್ಧ ಮಾಡು. ಹೌದು, ಯುದ್ಧ ಮಾಡೋದಿನ್ನ ಕರ್ಮ. ನೀನು ಅವರಿಗೆ ಅವನು ಹಾಗಾಗ್ತದೆ ಹೀಗಾಗ್ತದೆ ಚಿಂತೆ ಮಾಡಬೇಡ, ನೀನು ಯಾವ್ದು ವರಿ ಮಾಡಬೇಡ, ನಾನು ಹೇಳಿದ್ದೇನೆ ಮಾಡು ಯುದ್ಧ. ಆದರೆ ಮಾಂ ಅನುಸ್ಮರ, ನನ್ನನ್ನು ಸ್ಮರಣೆ ಮಾಡಿ ಯುದ್ಧ ಮಾಡು, ಅದು ಕೃಷ್ಣ ಪ್ರಜ್ಞೆ. ನಿನಗೋಸ್ಕರ ಯುದ್ಧ ಮಾಡು. ನಿನಗೋಸ್ಕರ ಅಲ್ಲ, ನನಗೋಸ್ಕರ. ನನ್ನ ಸಂತೋಷಗೋಸ್ಕರ. ಅದನ್ನೆಲ್ಲ ಬಿಟ್ಟು ನನ್ನ ಸಂತೋಷಗೋಸ್ಕರ ನಾನು ಹೇಳ್ತಾ ಇದ್ದೇನೆ, ಅದಕ್ಕೆ ಮಾಡು. ಎಸ್, ವೆರಿ ಗುಡ್. ನೋಡಿ, ಅವ್ರಿಗೆ ಕರೆಕ್ಟ್ ಅರ್ಥ ಆಗಿದೆ. ಅಪ್ರಿಷಿಯೇಟ್ ಮಾಡಬೇಕು. ಎಸ್, ವೆರಿ ಗುಡ್. ಎಸ್, ಹರೇ ಕೃಷ್ಣ. ಬೇರೆ ಯಾರ್ದು ಪ್ರಶ್ನೆ? ಎಸ್, ಇವತ್ತು ಸಮಯ ಸ್ವಲ್ಪ ಜಾಸ್ತಿ ಆಯಿತು. ಎಂತಂದರೆ ಕೆಲವೆಲ್ಲ ವಿಷಯ ನಾವು ಕಾಲಲ್ಲಿ ಶ್ಲೋಕ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು, ಹಾಗೆ ಸಮಯ ಹೋಗ್ತದೆ. ಖಾಲಿ ಶ್ಲೋಕ ಹೇಳಿದ್ರೆ ನಾನು ಇದನ್ನು 30 ನಿಮಿಷದ ಮೇಲೆ ಮುಗಿಸ್ತೇನೆ ಶ್ಲೋಕನು. ಕನೆಕ್ಟ್. ಅದು ಕನೆಕ್ಟ್ ಮಾಡು. ಗೊತ್ತಾಗ್ತದೆ. ಇಲ್ಲದ ಅರ್ಥ ಆಗೋದಿಲ್ಲ. ಇಲ್ಲ ನಾವು ಶ್ಲೋಕ ಅನ್ನೋದು ಹೇಳುವಂಥದ್ದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು, ಫಾಸ್ಟ್ ಮಾಡ್ಬೋದು. ಅದೆಂತಂದರೆ ಕಾಟಾಚಾರಕ್ಕೆ ಮಾಡಿದಾಗ ಆಗ್ತದೆ. ಬಂದಿದ್ದೇನೆ, ಮಾಡಿದ್ದೇನೆ. ಹರೇ ಕೃಷ್ಣ. ಹಾಗಾದರೆ ಧನ್ಯವಾದಗಳು. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪದ್ಮನಾಭ ಪಾವನೇ ವೈಷ್ಣವೇ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕಿ ಜಯ. ನಾಮಾಚಾರ್ಯ ಶೇರದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದಗಳು. ಎಸ್, ಪ್ರಸಾದ ಉಂಟು, ಎಲ್ಲರೂ ಸ್ವಲ್ಪ ಪ್ರಸಾದ ತಗೊಳ್ಳಿ. ಸ್ವಲ್ಪ ಆದರೂ ಪ್ರಸಾದ ತಗೊಳ್ಳಿ. ಅಲ್ಲಿ ಕೊಡಿ ಮಾತಾಜಿ, ಪ್ರಸಾದವನ್ನು ಕೊಡಿ. ಅದು ನಡೆಸಿಕೊಂಡಂತಹ ಇಸ್ಕಾನ್ನ ಎಲ್ಲ ಪ್ರವಚನಕಾರರಿಗೆ ಅವರ ಸಹ ಕಾವಡಿಗಳಿಗೆ ಧನ್ಯವಾದಗಳು. ಇದೇ ರೀತಿ ಮುಂದಿನ ವಾರ ಸಹ ನಾನು ನೆಕ್ಸ್ಟ್ ಕಾರ್ಯಕ್ರಮ ನಡೆದಿದೆ. 5 ಗಂಟೆಯಿಂದ 6 ಗಂಟೆ ತನಕ.